ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ರೀಮದ್ ಭಾಗವತ ತರಗತಿಗೆ ಎಲ್ರಿಗೂ ಸ್ವಾಗತ. ಇಂದಿನ ಈ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಗುರುವಿಗೆ ಪ್ರಣಾಮ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾ ಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀಂ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದಂ ಮಾಧವಂ ಶ್ರೀ ಚೈತನ್ಯೇಶ್ವರಂ. ಹರಿ ಓಂ ತತ್ಸತ್. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. इस्कॉन श्री राधा गोविंद की जय, श्री गौर निताय की जय, श्रील प्रभुपाद की जय, श्रील गुरुदेव की जय, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ ಹರೇ ಕೃಷ್ಣ. ಹಿಂದಿನ ತರಗತಿಯಲ್ಲಿ ನೀವು ಶ್ರೀಮದ್ ಭಾಗವತದ 4ನೇ ಸ್ಕಂದದ ಅಧ್ಯಾಯ 16ರ 22, 23 ಶ್ಲೋಕನ ತಿಳ್ಕೊಂಡಿರ ಅನ್ಕೊಳ್ತೇನೆ. ಇವತ್ತು ನಾವು ಅದೇ 16ನೇ ಅಧ್ಯಾಯದ 24, 25ನೇ ಶ್ಲೋಕನ ತಿಳ್ಕೊಳ್ಳೋಣ. 24ನೇ ಶ್ಲೋಕ ನಾನು 2 ಸಲ ಹೇಳ್ತೇನೆ, ಆಮೇಲೆ ನೀವು ನನ್ನ ಜೊತೆಗೆ ರಿಪೀಟ್ ಮಾಡಿ. 24ನೇ ಶ್ಲೋಕ. ಏಷೋಶ್ವಮೇಧಾನ್ಯತಮಾಜಹಾರ ಸರಸ್ವತಿ ಪ್ರಾದುರಭಾವಿ ಯತ್ರ ಅಹಾಕ್ಷಿತಸ್ಯ ಹಯಂ ಪುರಂದರಃ ಶತಕ್ರತುಶ್ಚರಮಿ ವರ್ತಮಾನೆ. ಏಷೋಶ್ವಮೇಧಾನ್ಯತಮಾಜಹಾರ ಸರಸ್ವತಿ ಪ್ರಾದುರಭಾವಿ ಯತ್ರ ಅಹಾರ್ಷಿತಸ್ಯ ಹಯಂ ಪುರಂದರಃ ಶತಕ್ರತುಶ್ಚರಮಿ ವರ್ತಮಾನೆ. ನಾನು ಒಂದೊಂದು ಚರಣ ಹೇಳ್ತೇನೆ, ಒಂದ್ ಚರಣ ಆದ್ಮೇಲೆ ರಿಪೀಟ್ ಮಾಡಿ. ಏಷೋಶ್ವಮೇಧಾನ್ ಶತಮಾಜಹಾರ ಸರಸ್ವತಿ ಪ್ರಾದುರಭಾವಿ ಯತ್ರ ಅಹಾರ್ಷಿತಸ್ಯ ಹಯಂ ಪುರಂದರಃ ಶತಕ್ರತುಶ್ಚರಮಿ ವರ್ತಮಾನೆ. ಏಷೋಶ್ವಮೇಧಾನ್ ಶತಮಾಜಹಾರ ಸರಸ್ವತಿ ಪ್ರಾದುರಭಾವಿ ಯತ್ರ ಅಹಾರ್ಷಿತಸ್ಯ ಹಯಂ ಪುರಂದರಃ ಶತಕ್ರತುಶ್ಚರಮಿ ವರ್ತಮಾನೆ. ಹರೇ ಕೃಷ್ಣ. ಯಾರಾದ್ರೂ 2 ಜನ ಹೇಳಿ. ಹರೇ ಕೃಷ್ಣ ಮಾತಾಜಿ.
ಏಷಃ ಸ್ವಮೇಧಾನ್ ಶತಂ ಹಜಹಾರ ಸರಸ್ವತಿ ಪ್ರಾದುರ್ಭಾವಿ ಯತ್ರ ಹರ್ಷಿತ್ ಯಸ್ಯ ಪುರಂದರ ಅಸ್ಯ ಹಯಂ ಪುರಂದರ ಶತಕೃತು ಚರಮೇ ವರ್ತಮಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ವಮೇಧಾಯ ಶತಮಾಜಹಾರ ಸರಸ್ವತಿ ಪ್ರಾದುರಭಾವಿ ಯತ್ರ ಅಹರ್ಷಿದಸ್ಯ ಹಯಂ ಪುರಂದರಃ ಶತಕ್ರತುಶ್ಚರಮೇ ವರ್ತಮಾನೆ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ನಾಗವೇಣಿ ಮಾತಾಜಿ ಹೇಳ್ತಾರಂತೆ, ಯಾರಿಗೆ ಕೂಗ್ತಾರೆ ಅವರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ. ನಾವು ಓದ್ಲಿಯಾ ಶ್ಲೋಕ? ನಾನು ಹೇಗೆ ಸರಿ, ಹೇಗೆ ಓದಿಸ್ತಾರೆ? ಓದಿ ಮಾತಾಜಿ. ಓದಿ. ಏಷೋಶ್ವಮೇಧಾಂಚ ಶತಮಾಜಹಾರ ಸರಸ್ವತಿ ಪ್ರಾದುರ್ಭಾವಿ ಯತ್ರ ಆಶ್ರಿತ ಅದ್ಯಸ್ಯ ಹಯಂ ಪುರಂದರಃ ಶತಕ್ರತುಶ್ಚರಮೇ ವರ್ತಮಾನೆ. ಧನ್ಯವಾದಗಳು. ಹರೇ ಕೃಷ್ಣ. ಸ್ವಮೇಧಾಯಿ ಶತಮಾಜಹಾರ ಸರಸ್ವತಿ ಪ್ರಾದುರಭಾವಿ ಯತ್ರ ಆರ್ಷಿರ್ದಸ್ಯ ಹಯಂ ಪುರಂದರ ಶತಕ್ರತುಶ್ಚರಮೇ ವರ್ತಮಾನೆ. ಹರೇ ಕೃಷ್ಣ ಮಾತಾಜಿ. ಸ್ವಮೇಧಾಯಿ ಶತಾಮ ಅಜಹಾರ ಸರಸ್ವತಿ ಪ್ರಾದುರಭಾವಿ ಯತ್ರ ಅಹರ್ಷಿದಸ್ಯ ಹಯ ಪುರಂದರ ಶತಕೃತುಶ್ಚರಮೇ ವರ್ತಮಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಷ್ಟು ಜನರಿಗೆ ಓದಿಸ್ಬೇಕು? ಓದಿಸ್ತಾ ಇದ್ದೀರಾ ಮಾತಾಜಿ? ಅನುವಾದ ಅರ್ಥ ಎಲ್ಲ? ಹರೇ ಕೃಷ್ಣ. ನಾಗವೇಣಿ ಮಾತಾಜಿ, ನೀವು ಅನ್ಮ್ಯೂಟ್ ಇದ್ದೀರಾ? ಕೇಳಿಸ್ತಾ ಇಲ್ಲ ಇನ್ನೂ. ಎಲ್ಲರೂ ಓದ್ತಾ ಇದೀವಿ ಮಾತಾಜಿ. ಡೈಲಿ ಪ್ರತಿಯೊಬ್ರು ಓದ್ತಿದ್ದಾರೆ. ಪ್ರತಿಯೊಬ್ಬರು ಶ್ಲೋಕ ಓದ್ತೀರಾ? ಹಾ, ಓದ್ತಾ ಇದೀವಿ. ಯಾರಿಗೆ ಬೇಕು ಅವರು ಓದ್ತಾ ಇರ್ತಾರೆ. ಮತ್ತೆ ಒಂದು ಶ್ಲೋಕ. ಸರಿ. ಸಾಕು. ಈಗ ಯಾರಾದ್ರೂ ಅರ್ಥ ಓದಿ, ಅನುವಾದ ಓದಿ. ಅರ್ಥ ಅನುವಾದ ಓದಿ. ಶತಮಾಜಹಾರ ಸರಸ್ವತಿ ಪಾದುರಭಾವಿ ಯತ್ರ ಆಹಾರ್ಷದಶ್ಯ ಹಯ್ಯಂ ಪುರಂದರಃ ಶತಕೃತಶ್ಚರಮೇ ವರ್ತಮಾನೆ. ಆಯ್ತಾ ಶ್ಲೋಕದು? ಹರೇ ಕೃಷ್ಣ. ಎಲ್ಲರದಾಯ್ತು. ಓಕೆ. ಏಷಃ ಈ ರಾಜನು. ನನ್ನೊಟ್ಟಿಗೆ ಹೇಳ್ತೀರಾ? ಏಷಃ ಈ ರಾಜನು ಅಶ್ವಮೇಧ ಯಾಗಗಳನ್ನು ಅಶ್ವಮೇಧ ಯಾಗಗಳನ್ನು ಶತಂ 100 ಅಜಹಾರ ನಡೆಸುವನು ಸರಸ್ವತಿ ಎಂಬ ನದಿಯು ಪ್ರದೂರಭಾವಿ ಗೋಚರವಾಯಿತು. ಯತ್ರ ಎಲ್ಲಿ ಅಹರ್ಷಿತ್ ಕದಿಯುತ್ತಾನೆ. ಯಸ್ಯ ಯಾರು ಹಯಂ ಕುದುರೆಯನ್ನು ಪುರಂದರಃ ಇಂದ್ರದೇವನು ಶತಕ್ರತು 100 ಯಜ್ಞಗಳನ್ನು ಮಾಡಿದ ಚರಮೆ ಕಡೆಯ ಯಾಗವು ವರ್ತಮಾನಿ ನಡೆಯುತ್ತಿರಲು. ಅನುವಾದ ಮಾತಾಜಿ ನೀವೇ ಓದನು. ಒಂದ್ಸಲ ಓದಿ ಮತ್ತೆ ರಿಪೀಟ್ ಮಾಡಿದ್ರೆ. ಓಕೆ, ಅವರು ರಿಪೀಟ್ ಮಾಡ್ತಾರಲ್ಲ ಮತ್ತೆ ನನ್ನ ಜೊತೆಗೆ. ನಿಮ್ಮ ಹಿಂದೆ ಹೇಳಿದ್ದಾರೆ. ಅನುವಾದ ಶ್ರೀಲ ಪ್ರಭುಪಾದ್ ಅವರಿಂದ. ಶ್ರೀಲ ಪ್ರಭುಪಾದ್ ಕಿ ಜೈ. ಸರಸ್ವತಿ ನದಿಯು ಹುಟ್ಟುವ ಸ್ಥಳದಲ್ಲಿ ಈ ಮಹಾರಾಜನು 100 ಅಶ್ವಮೇಧ ಯಾಗಗಳನ್ನು ಮಾಡುತ್ತಾನೆ. ಕೊನೆಯ ಯಾಗವು ನಡೆಯುತ್ತಿರುವಾಗ ಸ್ವರ್ಗಾಧಿಪತಿ ಇಂದ್ರನು ಯಜ್ಞಾಶ್ವವನ್ನು ಕದಿಯುತ್ತಾನೆ. ಎಲ್ಲರೂ ರಿಪೀಟ್ ಮಾಡಿ.
ಸರಸ್ವತಿ ನದಿಯು ಹುಟ್ಟುವ ಸ್ಥಳದಲ್ಲಿ ಸರಸ್ವತಿ ನದಿಯು ಹುಟ್ಟುವ ಸ್ಥಳದಲ್ಲಿ ಈ ಮಹಾರಾಜನು 100 ಅಶ್ವಮೇಧ ಯಾಗಗಳನ್ನು ಈ ಈ ಮಹಾರಾಜನು 100 ಅಶ್ವಮೇಧ ಯಾಗಗಳನ್ನು ಮಾಡುತ್ತಾನೆ. ಮಾಡುತ್ತಾನೆ. ಕೊನೆಯ ಯಾಗವು ನಡೆಯುತ್ತಿರುವಾಗ ಕೊನೆಯ ಯಾಗವು ನಡೆಯುತ್ತಿರುವಾಗ ಸ್ವರ್ಗಾಧಿಪತಿ ಇಂದ್ರನು ಸ್ವರ್ಗಾಧಿಪತಿ ಇಂದ್ರನು ಯಜ್ಞಾಶ್ವವನ್ನು ಕದಿಯುತ್ತಾನೆ. ಯಜ್ಞಾಶ್ವವನ್ನು ಕದಿಯುತ್ತಾನೆ. ಹರೇ ಕೃಷ್ಣ. ಮತ್ತೇನಾದ್ರೂ ಇದೆಯಾ ಮಾತಾಜಿ? ಇಲ್ಲ, ಇದು 25ರದ್ದು ಇಲ್ಲ. ಓದಿಸಿ ಮತ್ತೆ ವಿವರಿಸಿದ್ರೆ. ಓಕೆ, 25 ಈಗಲೇ ಮಾಡೋಣ. ಹಾ, ಸರಿ ಸರಿ. 25ನೇ ಶ್ಲೋಕ. ಏಷಾ ಸ್ವಸತ್ಮೋಪವನೆ ಸಮೇತ್ಯ ಸನತ್ಕುಮಾರಂ ಭಗವಂತಮೇಕಂ ಆರಾಧ್ಯ ಭಕ್ತ್ಯಾ ಲಭತಾಮಲಂ ತತ್ ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ. ಏಷೋ ಸ್ವಸದ್ಮೋಪವನೆ ಸಮೇತ್ಯ ಸನತ್ಕುಮಾರಂ ಭಗವಂತಮೇಕಂ ಆರಾಧ್ಯ ಭಕ್ತ್ಯಾ ಲಭತಾಮಲಂ ತತ್ ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ. ನನ್ ನೆಟ್ವರ್ಕ್ ಇದೆಯಾ? ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕೇಳಿಸ್ತದೆ. ಹಾ, ಯಾಕಂದ್ರೆ ನನ್ಗೆ ಇದು ನೀವು ಶೇರ್ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ. ಹಾ, ಸರಿ. ಬಾಕಿ ಎಲ್ಲರಿಗೆ ಕಾಣಿಸ್ತದಲ್ಲ? ಸರಿ ಸರಿ. ಓಕೆ, ನಾನು ಹೇಳ್ತೇನೆ ಒಂದೊಂದು ಚರಣ, ಎಲ್ಲರೂ ರಿಪೀಟ್ ಮಾಡಿ. ಏಷ ಸ್ವಸದೋದ್ಮ ಪವನೇ ಸಮೇತ್ಯ ಏಷಾ ಸ್ವಸದೋಪವನೆ ಸಮೇತ್ಯ ಏಷ ಸ್ವಸದ್ಮೋ ಪವನೇ ಸಮೇತ್ಯ ಸನತ್ಕುಮಾರಂ ಭಗವಂತಮೇಕಂ ಆರಾಧ್ಯ ಭಕ್ತ್ಯಾ ಲಭತಾಮಲಂ ತತ್ ಆರಾಧ್ಯ ಭಕ್ತ್ಯಾ ಲಭತಾಮಲಂ ತತ್ ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ. ಏಷ ಸ್ವಸದ್ಮೋ ಪವನೆ ಸಮೇತ್ಯ ಸನತ್ಕುಮಾರಂ ಭಗವಂತಮೇಕಂ ಆರಾಧ್ಯ ಭಕ್ತ್ಯಾ ಲಭತಾಮಲಂ ತಜ್ ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ. ಯಾರಿಗೆಲ್ಲ ಓದೋತಿದೆಯೋ ಅವರೆಲ್ಲರೂ ಶ್ಲೋಕವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಪವನೇ ಸಮೇತ್ಯ ಸನತ್ಕುಮಾರಂ ಭಗವಂತಮೇಕಂ ಆರಾಧ್ಯ ಭಕ್ತ್ಯಾ ಲಭತಾಮಲಂ ತತ್ ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಬ್ಬೊಬ್ಬರಾಗಿ ಸ್ವದದ್ಮೋಪವನೆ ಸಮೇತ್ಯ ಸನತ್ಕುಮಾರಂ ಭಗವಂತಮೇಕಂ ಆರಾಧ್ಯ ಭಕ್ತ್ಯಾ ಲಭತಾಮಲಂ ತತ್ ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಏಷ ಸ್ವಸದ್ಮೋಪವನೆ ಸಮೇತ್ಯ ಸನತ್ಕುಮಾರಂ ಭಗವಂತಮೇಕಂ ಆರಾಧ್ಯ ಭಕ್ತ್ಯಾ ಲಭತಾಮಲಂ ತತ್ ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸ್ವಸದ್ಮೋಪವನೆ ಸಮೇತ್ಯ ಸನತ್ಕುಮಾರಂ ಭಗವಂತಮೇಕಂ ಆರಾಧ್ಯ ಭಕ್ತ್ಯಾ ಲಭತಾಮಲಂ ತಜ್ ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏಷಾಂ ಸ್ವಸದ್ಮೋಪವನೆ ಸಮೇತ್ಯ ಸನತ್ಕುಮಾರಂ ಭಗವಂತಮೇಕಂ
ಆರಾಧ್ಯ ಭಕ್ತ್ಯಾ ಅಲಭತ ಬಲಂ ತಜ್ಞಾನಂ ಯತಃ ಬ್ರಹ್ಮ ಪರಂ ಪ್ರವದಂತಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರು ಓದ್ತೀರಾ? ಹರೇ ಶ್ಲೋಕ ಕೃಷ್ಣ ಪಠಣ ಮಾಡಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಶಾ ಮಾಡಿ. ಸ್ವಸದ್ನೋ ಪವನೇ ಸಮೇತ್ಯ ಸನತ್ಕುಮಾರಂ ಭಗವಂತಂ ಏಕಂ ಆರಾಧ್ಯ ಭಕ್ತ ಲಭತಾಮಲಂ ತತ್ ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏಷ ಸ್ವಸತ್ಮೋ ಪವನೇ ಸಮೇತ್ಯಾಂ ಸನತ್ಕುಮಾರಂ ಭಗವಂತಮೇಕಂ ಆರಾಧ್ಯ ಭಕ್ತ್ಯಾ ಲಭತಾಮಲಂ ತತ್ ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಎಲ್ರು ವರ್ಡ್ ವರ್ಡ್. ಏಷಃ ಈ ರಾಜನು ಸ್ವಸದ್ಮ ಸ್ವಸದ್ಮ ತನ್ನ ಅರಮನೆಯ ಉಪವನೆ ತೋಟದಲ್ಲಿ ಸಮೇತ್ಯ ಭೇಟಿ ಮಾಡಿ ಸನತ್ಕುಮಾರನನ್ನು ಭಗವಂತಂ ಪೂಜಾರ್ಹನಾದ ಏಕಂ ಒಬ್ಬನನ್ನೇ ಆರಾಧ್ಯ ಪೂಜಿಸಿ ಭಕ್ತ್ಯ ಭಕ್ತಿಯಿಂದ ಅಲಭತ್ ಹೊಂದುತ್ತಾನೆ ಅಮಲಂ ಕಶ್ಮಲರಹಿತವಾದ ತತ್ ಆ ಜ್ಞಾನಂ ಪಾರಮಾರ್ಥಿಕ ವಿದ್ಯೆಯನ್ನು ಯತಃ ಯಾವುದರಿಂದ ಬ್ರಹ್ಮ ಚೇತನವನ್ನು ಪರಮವೂ ಆದ ಲೌಕಿಕವಾದ ವಿದಂತಿ ಅನುಭವಿಸುತ್ತಾರೆ ತಿಳಿಯುತ್ತಾರೆ. ಅನುವಾದ ಶಿಲಪ್ರಪಾದರಿಂದ. ಶಿಲಪ್ರಪಾದ್ ಕಿ ಜೈ. ಋತು ಮಹಾರಾಜನು ತನ್ನ ಅರಮನೆಯ ಉಪವನದಲ್ಲಿ 4 ಕುಮಾರರಲ್ಲೊಬ್ಬನಾದ ಸನತ್ ಕುಮಾರನನ್ನು ಸಂಧಿಸುತ್ತಾನೆ. ಅವನನ್ನು ಪರಮ ಭಕ್ತಿಯಿಂದ ಸೇವಿಸಿ ದಿವ್ಯಾನಂದದಾಯಕವಾದ ಉಪದೇಶಗಳನ್ನು ಅವನಿಂದ ಪಡೆಯುವ ಅದೃಷ್ಟಶಾಲಿಯಾಗುತ್ತಾನೆ. ಎಲ್ರು ರಿಪೀಟ್ ಮಾಡಿ. ಋತು ಮಹಾರಾಜನು ತನ್ನ ಅರಮನೆಯ ಉಪವನದಲ್ಲಿ 4 ಕುಮಾರರಲ್ಲೊಬ್ಬನಾದ ಸನತ್ ಕುಮಾರನನ್ನು ಸಂಧಿಸುತ್ತಾನೆ. ಅವನನ್ನು ಪರಮ ಭಕ್ತಿಯಿಂದ ಸೇವಿಸಿ ದಿವ್ಯಾನಂದದಾಯಕವಾದ ಉಪದೇಶಗಳನ್ನು ಅವನಿಂದ ಪಡೆಯುವ ಅದೃಷ್ಟಶಾಲಿಯಾಗುತ್ತಾನೆ. ಹರೇ ಕೃಷ್ಣ. ಭಾವಾರ್ಥ ಹರಿಣಿ ಕಕ್ಕೇರಿ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವಿದಂತಿ ಎಂಬ ಪದವು ಏನನ್ನಾದರೂ ತಿಳಿದುಕೊಂಡಿರುವ ಅಥವಾ ಏನನ್ನಾದರೂ ಸವಿಯುವ ವ್ಯಕ್ತಿಗೆ ಅನ್ವಯಿಸುತ್ತದೆ. ಗುರುವಿನಿಂದ ಸೂಕ್ತ ರೀತಿಯಲ್ಲಿ ಉಪದೇಶ ಪಡೆದು ದಿವ್ಯಾನಂದವನ್ನು ಅರಿತ ವ್ಯಕ್ತಿಯು ಜೀವನವನ್ನು ಸವಿಯಬಲ್ಲನು. ಭಗವದ್ಗೀತೆಯಲ್ಲಿ 18.54ನೇ ಶ್ಲೋಕದಲ್ಲಿ ಹೇಳಿರುವಂತೆ ಬ್ರಹ್ಮಭೂತ ಪ್ರಸನ್ನಾತ್ಮ ನಾಶೋಷ್ಯತಿ ನ ಕಾಂಕ್ಷತಿ. ಬ್ರಹ್ಮನ ನೆಲೆಗೆ ಏರಿದಾಗ ವ್ಯಕ್ತಿಯು ಹಂಬಲಿಸುವುದೂ ಇಲ್ಲ, ಹಲುಬುವುದೂ ಇಲ್ಲ. ಅವನು ಅಲೌಕಿಕವಾದ ದಿವ್ಯಾನಂದವನ್ನು ಮಾತ್ರ ಸವಿಯುತ್ತಾನೆ. ಋತು ಮಹಾರಾಜನು ಸಾಕ್ಷಾತ್ ವಿಷ್ಣುವಿನ ಅವತಾರವೇ ಆದರೂ ತನ್ನ ಪ್ರಜೆಗಳಿಗೆ ಅವನು ಶಿಷ್ಯ ಪರಂಪರೆಯನ್ನು ಪ್ರತಿನಿಧಿಸುವ ಒಬ್ಬ ಗುರುವಿನಿಂದ ಉಪದೇಶ ಪಡೆಯಬೇಕೆಂದು ಬೋಧಿಸುತ್ತಿದ್ದನು. ಅದರಿಂದ ವ್ಯಕ್ತಿಯು ಇಹಲೋಕದಲ್ಲೂ ಆನಂದಭರಿತ ಜೀವನವನ್ನು ನಡೆಸುವ ಸುದೈವಿಯಾಗಬಹುದು.
ವಿದಂತಿ ಎಂಬ ಕ್ರಿಯಾಪದಕ್ಕೆ ಕೆಲವು ವೇಳೆ ಅರಿವು ಎಂದರ್ಥವಾಗುತ್ತದೆ. ವ್ಯಕ್ತಿಯು ಎಲ್ಲದರ ಪರಮೋನ್ನತ ಮೂಲವಾದ ಬ್ರಹ್ಮನನ್ನು ಅರ್ಥ ಮಾಡಿಕೊಂಡಾಗ ದಿವ್ಯಾನಂದ ಭರಿತ ಜೀವನವನ್ನು ಸವಿಯುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಮಾತಾಜಿ ಹೇಳ ಏನಿದೆಯಾ ಮತ್ತೆ? ಹೇಳಿ. 24-25 ಸರಿ. ಹರೇ ಕೃಷ್ಣ. ಈ ಒಂದು ಅಧ್ಯಾಯದ ಕುರಿತು ನಾವು ನೋಡಿದಾಗ ಈ ವಂದಿ ಮಾಗದರಿಂದ ಪೃಥುರಾಜನ ಪ್ರಶಂಸೆ ಅನ್ನುವಂಥದ್ದು ಈ ಅಧ್ಯಾಯದ ಹೆಸರು. ಇದ್ರ ಕುರಿತಾಗಿ ನಾವು ಸ್ವಲ್ಪ ಇದರ ಪರಿಚಯವನ್ನ ತಗೊಳ್ಳೋದಾದ್ರೆ, ಈ ಅಧ್ಯಾಯದಲ್ಲಿ ನಡೆಯೋದೇನು, ಈ ದುಷ್ಟನಾದಂತ ರಾಜ ವೇಣನೇನಿರ್ತಾನೆ ಅವನು ಮರಣ ಹೊಂದ್ತಾನೆ. ಮರಣ ಹೊಂದಿದ್ಮೇಲೆ ಋಷಿಗಳು ಅವನ ದೇಹವನ್ನ ಮಂಥನ ಮಾಡ್ತಾರೆ. ಆ ಮಂಥನ ಮಾಡಿದ್ಮೇಲೆ ಆವಿರ್ಭವಿಸುವಂತದ್ದೇ ಈ ಪೃಥುರ್ ಮಹಾರಾಜ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ಈ ಅಧ್ಯಾಯದಲ್ಲಿ ಈ ಈ ವೃತ್ತಿಪರ ವಚನಕಾರರು ಯಾರಿರ್ತಾರೆ, ಅಂದ್ರೆ ಪಠಣಕಾರರು ಯಾರಿರ್ತಾರೆ, ಉದಾಹರಣೆಗೆ ಸೂತ ಮುನಿಗಳು, ಮಾಘದ, ವಂದಿಗಳು, ಸೊ ಇವರೆಲ್ಲ ಒಂದೇ ಇದರಲ್ಲಿ ಬರುವಂತವ್ರು. ಇವರೆಲ್ಲ ವಂದನಾರ್ಪಕರು ಅಂತ ಹೇಳಿ ಕರೀತಾರೆ. ಅಂದ್ರೆ ಪ್ರೊಫೆಷನಲ್ ವಚನಕಾರರು, ಪಠಣಕಾರರು, ಪ್ರವಚನಕಾರರು ಅಂತ ಏನ್ ಹೇಳ್ತೀವಲ್ಲ, ಆ ಒಂದು ಇದರಲ್ಲಿ ಬರುವಂತದ್ದು. ಹಾಗಾಗಿ ಸೂತಮುನಿಗಳಿಂದ ನಾವು ಭಾಗವತದಲ್ಲಿ ಪ್ರವಚನವನ್ನ ಕೇಳಿದುಂಟು. ಅದಾದ್ಮೇಲೆ ಸೂತಮುನಿಗಳು ನಮ್ಗೆ ಮೊದಲೇ ಅಧ್ಯಾಯದಲ್ಲಿಂದಾನೇ ಪ್ರಾರಂಭ ಮಾಡಿರೋದ್ರಿಂದ ಇಲ್ಲಿ ಹೇಳ್ತಾ ಇರುವಂತದ್ದು ವಂದಿ ಮತ್ತೆ ಮಾಗದರಿಂದ ಅಂತ ಹೇಳ್ತಾ ಇರುವಂತದ್ದು. ಮುಖ್ಯವಾಗಿ ಅವರಿಂದ. ಯಾಕೆಂದ್ರೆ ಹೊಸ ಏನು ಪೃಥು ಮಹಾರಾಜ ಈ ಇದಕ್ಕೆ ಅಧಿಕೃತವಾಗಿ ಅವನು ಹೇಗೆ ಈ ಭಗವಂತನನ್ನ ಸ್ತುತಿಸ್ತಾನೆ ಅನ್ನುವಂತ ಒಂದು ದೃಶ್ಯನವನ್ನ ಈ ವರ್ಣನೆಯಲ್ಲಿದೆ. ಆ ಒಂದು ಸ್ತುತಿಸುವ ಎಲ್ಲ ಮಾಹಿತಿ, ವರ್ಣನೆಗಳು ಈ ಒಂದು ಅಧ್ಯಾಯದಲ್ಲಿ ಬರುತ್ತೆ. ಯಾಕೆ ಅಂದ್ರೆ ಅಧಿಕೃತವಾಗಿ ಯಾಕೆ ಹೇಳ್ತೀವಿ ಅಂದ್ರೆ, ಯಾಕಂದ್ರೆ ವಂದಿ ಮತ್ತೆ ಮಾಗಧರು ಇವ್ರು ಹೇಳಿದ್ವಿ ವೃತ್ತಿಪರವಾದಂತಹ ವಚನಕಾರರು, ಪಠಣಕಾರರು ಅಂತ ಅವರೇ ಹೇಳಿರೋದ್ರಿಂದ ಇದನ್ನ ಅಧಿಕೃತವಾಗಿರುವಂತಹ ವರ್ಣನೆ ಅಂತ ಹೇಳ್ತಾರೆ. ಅಂದ್ರೆ ಪೃಥು ಮಹಾರಾಜನನ್ನ ಹೇಗೆ ನಾವು ಈ ಪರೀಕ್ಷಿತ ಮ್ಯೂಟ್ ಮಾಡ್ಕೊಳ್ಳಿ, ಪರೀಕ್ಷಿತ ಮಹಾರಾಜರು ಕುರಿತಾಗಿ ಹೇಗೆ ವರ್ಣನೆ ಇತ್ತೋ, ಅವರ ಒಂದು ರಾಜ್ಯಾಡಳಿತ ನಡೆಯುವಾಗ ಹೇಗೆ ಅಲ್ಲಿ ಎಲ್ಲ ವಾತಾವರಣ, ಪ್ರಜೆಗಳ ಮನಸ್ಥಿತಿ ಇತ್ತೋ, ರಾಜ್ಯ ಆಡಳಿತ ನಡೀತಾ ಇತ್ತೋ, ಹಾಗೆ ಯುಧಿಷ್ಠ ಮಹಾರಾಜರದಕ್ಕೂ ತುಂಬಾ ವರ್ಣನೆ ಇದೆ. ಅವಾಗ ರಾಜ್ಯಾಡಳಿತ ಹೇಗಿತ್ತೋ ಹಾಗೇನೆ ಇಲ್ಲಿನೂ ಕೂಡ ಈ ಒಂದು ಅವರ ಒಂದು ರಾಜ್ಯ ವೈಭವ ಹೇಗಿತ್ತು ಅನ್ನುವಂಥದ್ದನ್ನ ಈ ಋಷಿ ಮುನಿಗಳು ಏನ್ ಮಾಡ್ತಾರೆ, ವಂದನಾರ್ಪಣೆಯನ್ನ ಸಲ್ಲಿಸುವಂತಹ ಒಂದು ಅಧ್ಯಾಯವನ್ನ ನಾವಿಲ್ಲಿ ಕಾಣ್ತೇವೆ. ಯಾಕೆ ವಿಶೇಷವಾಗಿ ಪೃಥು ಮಹಾರಾಜರನ್ನೇ ವರ್ಣಿಸಿರುವಂತದ್ದು ಏನೋ ಒಂದು ಪ್ರಶ್ನೆ ಬರುತ್ತೆ. ಈಗಾಗ್ಲೇ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಅಧ್ಯಾಯದಲ್ಲಿ ಮುಂಚಿತವಾಗಿ ತಿಳಿಸಲಾಗಿದೆ, ಪೃಥು ಮಹಾರಾಜ ಭಗವಂತನ ಒಂದು ಅವತಾರ, ಭಗವಂತನನ್ನೇ ವಿಶೇಷ ಶಕ್ತಿ ಪಡೆದಂತ ಒಂದು ಅವತಾರ ಅಂತ ಹೇಳ್ತೇವೆ. ಹಾಗಾಗಿ ಅವರಿಗೆ ಶಕ್ತಿಯ ವೇಷ ಅವತಾರ ಅಂತ ಹೇಳಿ ನಾವು ಕರಿತೇವೆ. ಹೀಗೆ ಈ ಪ್ರಾರ್ಥನೆಗಳಲ್ಲಿ ಏನಿದೆ, ಪ್ರಶಂಸೆ ಅಂದ್ರೆ ಒಂದು ಪ್ರಾರ್ಥನೆ. ಆ ಪ್ರಾರ್ಥನೆ ಆದರ್ಶ ರಾಜನ ಗುಣಗಳನ್ನ ವಿವರಿಸುತ್ತೆ. ಮತ್ತೆ ರಾಜ ಕೇವಲ ರಾಜವನ್ನ ಆಳ್ವಿಕೆ ಅಷ್ಟೇ ಅಲ್ಲದೆ ಹೇಗೆ ಅವನು ಧರ್ಮದ ರಕ್ಷಣೆಯನ್ನ ಮಾಡ್ತಾನೆ, ಈ ಒಂದು ಜಗತ್ತಿನ ಪಾಲಕ ಅಂದ್ರೆ ವಿಶ್ವದ ಒಂದು ಪಾಲನೆಯನ್ನ ಹೇಗ್ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಈಗ ಒಂದು 25ನೇ ಶ್ಲೋಕದಲ್ಲಿ ಕೂಡ ಹೇಳಿದ್ದಾರೆ, ಹಿಂದಿನ ಒಂದು ಮನನ ನಾವು ಮಾಡಿದ್ರೆ ಹಿಂದಿನ ಶ್ಲೋಕದಲ್ಲಿ ಪೃಥು ಮಹಾರಾಜನ ಒಂದು ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಶ್ಲೋಕ ಸಹಾಯ ಮಾಡುತ್ತೆ ಅಂತ ಹೇಳ್ತೇವೆ. ಶಿಲಪ್ರಪಾದ್ರ ಒಂದು ತಾತ್ಪರ್ಯದಲ್ಲಿ ಹೇಳ್ತಾರೆ, ನಿತ್ಯ ಮುಕ್ತ ಆತ್ಮ ಅಂತ ಹೇಳ್ತಾರೆ ಪೃಥು ಮಹಾರಾಜರಿಗೆ. ಅಂದ್ರೆ ಅವನು ಎಂದಿಗೂ ಕೂಡ ಬಂಧಿತನಾಗೋದಿಲ್ಲ ಅಂತ ಹೇಳಿ, ಬಂಧಿತನಾಗಿರೋದಿಲ್ಲ ಅಂತ ಹೇಳಿ. ಅಂದ್ರೆ ಅವೆಲ್ಲ ಸಾಮಾನ್ಯ ಜೀವಿಗಳಂತ ಅವನಿರೋದ್ ಹಾಗೆ ಇಲ್ಲ, ನಿತ್ಯ ಮುಕ್ತ ಆತ್ಮ ಅಂತ ಹೇಳಿ 23ನೇ ಶ್ಲೋಕದಲ್ಲಿ ಹೇಳಿರುವಂತದ್ದು. ಏನು ನಾವೆಲ್ಲ ಸಾಮಾನ್ಯ ಜೀವಿಗಳಿದೀವೋ, ಭೌತಿಕ ಜಗತ್ತನ್ನ ಸತ್ಯ ಅಂತ ಹೇಳಿ ನಾವು ಭಾವಿಸ್ತೇವೆ. ಆದ್ರೆ ಪೃಥು ಮಹಾರಾಜರು ಆ ಪ್ರತಿಯೊಬ್ಬರೊಳಗಿನ ಆತ್ಮವನ್ನ ನೋಡ್ತಾ ಇದ್ರು ಅಂತ ಹೇಳಿ ಅಂತ ಒಂದು ವರ್ಣನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಯೋಚನೆ ಮಾಡಿ, ಯಾರು ದೇಹವನ್ನ ನೋಡುವಂತವ್ರು ಮಾತ್ರ ನಾವೆಲ್ರು, ಆದ್ರೆ ಪೃಥು ಮಹಾರಾಜ ಆ ದೇಹದೊಳಗಿರುವಂತ ಆತ್ಮವನ್ನ ನೋಡ್ತಿದ್ರು ಅಂತೆ. ಅಂದ್ರೆ ಭೌತಿಕ ಶರೀರ ಮತ್ತೆ ಅದರ ಒಂದು ಸಂಬಂಧ, ಆತ್ಮ ದೇಹಕ್ಕೆ ಇರುವಂತಹ ಸಂಬಂಧ ಕೇವಲ ಈ ಆ ದೇಹದ ಮೇಲಿರುವಂತಹ ಒಂದು ಸಂಬಂಧವನ್ನ ನಾವೇನ್ ನೋಡ್ತೇವೆ ಅದು ಕೇವಲ ಅಜ್ಞಾನದಿಂದ ಕಲ್ಪಿತವಾದಂಥದ್ದು ಅಂತ, ಅದು ಒಂದು ವಸ್ತ್ರ ಅಂತ ಈಗಾಗ್ಲೇ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಮತ್ತೆ ಆತ್ಮ ಅನ್ನುವಂಥದ್ದೇ ಒಂದು ಸಚ್ಚಿತಾನಂದ ಸ್ವರೂಪವಾಗಿರುವಂಥದ್ದು, ಭಗವಂತನ ಅಂಶ ಆಗಿರೋದ್ರಿಂದ ಅಲ್ಪ ಪ್ರಮಾಣದಲ್ಲಿ ಇದು ಕೂಡ ಸಚ್ಚಿತಾನಂದ ರೂಪವಾಗಿರುವಂಥದ್ದು. ಹಾಗಾಗಿ ಅವರು
ಆ ಒಂದು ಮುಖ್ಯ ಭೌತಿಕ ಶರೀರ ನೋಡದೆ, ಜಡ ಶರೀರವನ್ನ ನೋಡದೆ ಒಳಗಡೆ ಇರುವಂತಹ ಆತ್ಮವನ್ನ ಅವ್ರು ನೋಡ್ತಾ ಇದ್ರು ಅನ್ನೋದನ್ನ ಹಿಂದಿನ ಒಂದು ಇದ್ರಲ್ಲಿ ನಾವು ನೋಡಿದ್ವಿ. ಹಾಗೆ ನಾವು ಹಿಂದಿನ ಒಂದು ಶ್ಲೋಕ ಮತ್ತೆ ಈ ಶ್ಲೋಕ 24-25ಕ್ಕೆ ನಾವು ಸಂಬಂಧವನ್ನ ಕಲ್ಪಿಸೋದಾದ್ರೆ ಇಲ್ಲಿ ಏನ್ ಹೇಳ್ತಾರೆ, ಈ ಅಧ್ಯಾಯದಲ್ಲಿ ಪೃಥು ಮಹಾರಾಜರು ಹೇಗೆ ಈ ಶಕ್ತಾವೇಶ ಅವತಾರ ಅಂತ ಕರೆಯಲಾಗಿದೆ, ಭಗವಂತ ಹೇಗೆ ತನ್ನ ಅಂಶವನ್ನ ವಿಶೇಷ ಜೀವಿಗೆ ನೀಡ್ತಾನೆ, ಒಂದು ನಿರ್ದಿಷ್ಟ ಕಾರ್ಯವನ್ನ ಹೇಗೆ ಅವನು ಮಾಡ್ತಾನೆ, ಯಾರಿಂದ ಮಾಡ್ತಾನೆ, ಹೇಗೆ ಜ್ಞಾನವನ್ನ ಅವರು ಪಡೆದ್ರು ಅನ್ನುವಂಥ ವಿಷಯವನ್ನ ಈ ಒಂದು ಶ್ಲೋಕದಲ್ಲಿ ವಿವರಿಸಲಾಗಿದೆ. ಇದು ಭಾಗವತದ ಒಂದು ಇತರ ಉಲ್ಲೇಖದಲ್ಲಿಯೂ ಕೂಡ ಬರುತ್ತೆ. ಸರಿ, ಅಂದ್ರೆ ಇಲ್ಲಿ ಭಗವಂತನ ಅಂಶ ಅಂತ ಹೇಳಿದ್ವಿ. ವಿಶೇಷ ಜೀವಿಗೆ ನೀಡ್ತಾನೆ, ಒಂದು ನಿರ್ದಿಷ್ಟ ಕಾರ್ಯವನ್ನ ಮಾಡಿಸ್ತಾನೆ. ಹೇಗೆ ಪೃಥು ಮಹಾರಾಜರು ಬಂದು ಒಂದು ನಿರ್ದಿಷ್ಟ ಕಾರ್ಯ ಮಾಡಿದ್ರು, ನಾವೆಲ್ಲರೂ ಕೂಡ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಬಂದಿರುವಂತದ್ದು. ಕೇವಲ ಭಗವಂತ ಅವತರಿಸಿ ಕಾರ್ಯ ಮಾಡ್ಲಿಕ್ಕೆ ಬಂದಿದ್ದು ಅಂತಲ್ಲ, ನಾವು ಕೂಡ ಒಂದು ಕಾರ್ಯ ಮಾಡ್ಲಿಕ್ಕೆ ಬಂದಿರುವಂತದ್ದು. ಆ ಕಾರ್ಯ ಪೃಥು ಮಹಾರಾಜನೊಂದು ತುಂಬಾ ಪ್ರಶಂಸನೀಯವಾಗಿರುವಂತದ್ದು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಮತ್ತೆ 4 ಕುಮಾರರ ಕುರಿತಾಗಿ ಹೇಳ್ತಾರೆ, ಜ್ಞಾನದ ಶಕ್ತಿ ಅವರು ಪಡೆದಿರುವಂತವ್ರು. ಮತ್ತೆ ನಾರದರು ಕೂಡ ಭಕ್ತಿಯ ಶಕ್ತಿ ಪಡೆದಂಥವ್ರು ಅವರು ಕೂಡ ಶಕ್ತಾವೇಶ ಅವತಾರಗಳೆಂದು ಭಾಗವತದಲ್ಲಿ ಈ ತರ ಒಂದು ಶ್ಲೋಕಗಳಲ್ಲಿ ತಿಳಿಸ್ತಾರೆ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ನೋಡೋದಾದ್ರೆ ಇದು ಒಂದು ಏನ್ ಹೇಳುತ್ತೆ ಈ ಶ್ಲೋಕ, ಈ ವಂದಿ ಮತ್ತೆ ಮಾಗಧರ್ ಏನಿದ್ದಾರೋ ಇವರು ಪ್ರಶಂಸನೆಯನ್ನ ಕೊಡುವಂತವ್ರು, ವರ್ಣಿಸಿದವರು, ವಂದನಾರ್ಪಣೆಯನ್ನ ಕೊಡುವಂತವ್ರು, ವೃತ್ತಿಪರರಾಗಿ. ಮುಖ್ಯವಾಗಿ ಸೂತ ಮುನಿಗಳನ್ನ ನೋಡಿದಾಗ ಈ ರಾಜ ಪೃಥುವನ್ನ ಹೇಗೆ ಸ್ತುತಿಸ್ತಾ ಇದ್ರು ಅನ್ನುವಂತಹ ಪ್ರಾರ್ಥನೆಗಳ ಭಾಗ ಇಲ್ಲಿದೆ. ಅವರು ಕೇವಲ ಅವ್ರು ಮಾಡಿದಂತ ಹಿಂದಿನ ಕಾರ್ಯಗಳನ್ನ ಹೊಗಳ್ತಾ ಇಲ್ಲ ಅವ್ರ ಬಗ್ಗೆ, ಬದಲಾಗಿ ಈ ಅವನ ಭವಿಷ್ಯದ ಮಹತ್ತರ ಕಾರ್ಯಗಳು ಏನೇನಿತ್ತೋ ಆ ಭವಿಷ್ಯವನ್ನು ಕೂಡ ನುಡಿತಾರೆ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಕೇವಲ ಈಗ ಯಾರಾದ್ರೂ ಪ್ರಶಂಸೆ ಮಾಡಿದ್ರೆ ಹಿಂದೆ ಮಾಡಿರುವಂತ ಕಾರ್ಯವನ್ನ ಮಾತ್ರ ವಿವರಿಸ್ತಾರೆ ಅಥವಾ ಪ್ರಶಂಸೆಯನ್ನ ಮಾಡ್ತಾರೆ. ಆದ್ರೆ ಈ ಒಂದೇ ಮಾಗಧರು ಸೂತ ಮುನಿಗಳು ಇವರನ್ನ ಹೇಗೆ ಹೊಗಳ್ತಾ ಇದ್ರು ಅಂದ್ರೆ, ಹಿಂದಿನ ಕಾರ್ಯಗಳಲ್ಲಿ ಅಷ್ಟೇ ಅಲ್ಲದೆ ಮುಂದೆ ಅವರು ಏನ್ ಮಾಡುವಂತವರಿದ್ರು ಮಹತ್ತರವಾದ ಕಾರ್ಯಗಳನ್ನ, ಅವುಗಳನ್ನು ಕೂಡ ಭವಿಷ್ಯ ನುಡಿಯೋ ತರ ಪ್ರಶಂಸೆಯನ್ನ ಮಾಡ್ತಾ ಇದ್ರಂತೆ. ಹೇಗೆ ಅವರು ಅಶ್ವಮೇಧ ಯಾಗಗಳನ್ನ ಮಾಡಿದ್ರು, ಮತ್ತೆ ಕೊನೆ ಯಜ್ಞ ಸಮಯದಲ್ಲಿ ಅಲ್ಲಿ ದೇವೇಂದ್ರ ಬರ್ತಾನೆ, ಯಜ್ಞದ ಕುದುರೆಗಳನ್ನ ಕದೀತಾನೆ. ಹೀಗೆ ಅವರು ಭವಿಷ್ಯವನ್ನ ಕೂಡ ನುಡಿತಾರಂತೆ ನೋಡಿ. ಈ ಪ್ರಶಂಸೆಯನ್ನ ಮಾಡುವಾಗ ಈ ಘಟನೆ ಕೂಡ ನಾವು ಈ ಶ್ರೀರಾಮಚಂದ್ರನ ಲೀಲೆಗಳಿದೆ, ಆ ಒಂದು ವಿಶೇಷವಾದ ಶ್ರೀರಾಮಚಂದ್ರನ ಲೀಲೆಗಳನ್ನು ಕೂಡ ನೆನಪಿಸುತ್ತೆ, ಅವಾಗ ಕೂಡ ಪ್ರಶಂಸನೀಯವಾಗಿತ್ತು ಅಂತ ಹೇಳಿ. ಈ ಒಂದು ಶ್ಲೋಕ ನೋಡೋದಾದ್ರೆ, ಶೋಶ್ವಮೇಧಾನ್ ಶತಮಾಜಹಾರ ಸರಸ್ವತಿ ಪ್ರಾದುರಭಾವಿಯತ್ರ ಅಂತ ಹೇಳಿ. ಸರಸ್ವತಿ ಪ್ರಾದುರಭಾವಿಯತ್ರ ಅಂದ್ರೆ ಎಲ್ಲಿ ಸರಸ್ವತಿ ನದಿಯು ಪ್ರತ್ಯಕ್ಷಳಾದಳೋ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಶೋಶ್ವಮೇಧಾನ್ ಶತಮಾಜಹಾರ ಸರಸ್ವತಿ ಪ್ರಾದುರಭಾವಿ ಅಂದ್ರೆ ಅವರು ಪ್ರತ್ಯಕ್ಷವಾಗಿರುವಂತದ್ದು ಅಂತ ಏನ್ ಹೇಳುತ್ತೆ ಈ ಒಂದು 1ನೇ ಚರಣ 2ನೇ ಚರಣ. ಅಂದ್ರೆ ಈ ಯಜ್ಞಗಳು ಏನ್ ಮಾಡ್ತೀವಲ್ಲ, ಈ ಯಜ್ಞಗಳನ್ನ ಸಾಮಾನ್ಯ ಸ್ಥಳಗಳಲ್ಲಿ ಮಾಡೋದಿಲ್ಲ. ಎಲ್ಲಿ ಮಾಡ್ತಾರೆ? ಪವಿತ್ರವಾದ ಸ್ಥಳಗಳಲ್ಲಿ ಮಾಡ್ತಾರೆ. ಈ ಸರಸ್ವತಿ ನದಿ ಅನ್ನುವಂಥದ್ದು ಪವಿತ್ರವಾದ ನದಿ. ಹಾಗಾಗಿ ಪವಿತ್ರ ಸರಸ್ವತಿ ನದಿಯ ಮೂಲದಲ್ಲಿ ಈ ಯಜ್ಞ ನಡೀತು ಅಂತ ಹೇಳಿ. ಸೊ ಹೀಗೆ ಇಲ್ಲಿ ವಂದಿ ಮತ್ತೆ ಮಾಗಧರು ಸೂಚಿಸ್ತಾ ಇದ್ದಾರೆ. ಈ ಒಂದು ವೈದಿಕ ಸಂಸ್ಕೃತಿಯಲ್ಲಿ ಏನಿದೆ, ಸರಸ್ವತಿ ಮತ್ತು ಈ ಇನ್ನೊಂದಿದೆ ನದಿ, ದಶದ್ವತಿ ನದಿ ಅಂತ ಹೇಳಿದೆ. ಈ ಮಧ್ಯದಲ್ಲಿ ಈ ನದಿಗಳ ಒಂದು ನಡುವೆ ಭೂಮಿ ಬರುತ್ತೆ. ಈ ಸರಸ್ವತಿ ಮತ್ತೆ ದೃಷದ್ವತಿ ಅಂತ ಇಲ್ಲಿ ಹೇಳ್ತಾರೆ. ಆ ದೃಷದ್ವತಿ ಮತ್ತೆ ಅದ್ರ ಮಧ್ಯೆ ಏನ್ ಭೂಮಿ ಬರುತ್ತೋ ಅದಕ್ಕೆ ಬ್ರಹ್ಮಾವರ್ತ ಅಂತ ಹೇಳಿ ಕರೀತಾರೆ. ಎಂತ ಹೇಳ್ತಾರೆ? ಬ್ರಹ್ಮಾವರ್ತ. ಇದು ಅತ್ಯಂತ ಪವಿತ್ರವಾದಂಥದ್ದು. ಯಾಕಂದ್ರೆ ಯಜ್ಞ ಯಾಗಾದಿಗಳಿಗೆ ಇದು ಹೇಳಿ ಮಾಡಿರುವಂತ ಸ್ಥಳ. ಯಾರು ಕೂಡ ನದಿಯಲ್ಲಿ ಮಾಡ್ಲಿಕ್ಕಾಗಲ್ಲ, ನದಿಯ ಒಂದು ತೀರದಲ್ಲಿ ಅವ್ರು ಕೂಡ್ಬೇಕಲ್ಲ. ಹಾಗಾಗಿ ಆ ನದಿಯ ತೀರವನ್ನ ಬ್ರಹ್ಮಾವರ್ತ ಅಂತ ಕರೀತಾರೆ. ಈ ಪವಿತ್ರ ಯಜ್ಞಗಳಿಗೆ ಏನಿದೆಯಲ್ಲ ಯೋಗ್ಯವಾದಂತ ಸ್ಥಳ ಅಂತೆ. ಈಗ ನಾವ್ ಏನೇ ಯಜ್ಞ ಮಾಡಿದ್ರು ಪವಿತ್ರವಾದ ಸ್ಥಳವೂ ಕೂಡ ಅಷ್ಟೇ ಫಲಕಾರಿಯಾಗಿದೆ. ಇಲ್ಲ ಅಂತಂದ್ರೆ ಆ ಸ್ಥಳ ಸರಿಯಾಗಿ ಇಲ್ಲದೆ ಇದ್ರೆ ಅದಕ್ಕೆ ಸಿಗುವಂತ ಫಲನೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿರ್ದಿಷ್ಟ ಸ್ಥಳವನ್ನ ಉಲ್ಲೇಖಿಸಲಾಗಿದೆ ಇಲ್ಲಿ. ಪೃಥ್ವಿನ ಕಾರ್ಯಗಳು ಎಷ್ಟು ಪವಿತ್ರ ಅಂದ್ರೆ, ಎಷ್ಟು ಶಕ್ತಿಶಾಲಿ ಆಗಿರ್ತದೆ ಅಂದ್ರೆ, ಅವರು ಈ ಭೂಮಿಯಲ್ಲಿ ಅತ್ಯಂತ
ಈ ಪುಣ್ಯ ಭೂಮಿಯಲ್ಲಿ ಈ ಒಂದು ಯಜ್ಞ ಆಗಾದಿ ನಡೀತಾ ಇದೆ ಅನ್ನುವಂತಹ ಮುಂಚೆನೆ ಸೂಚಿಸಿದ್ರು ಅಂತೆ ನೋಡಿ ಇವರೆಲ್ಲ ಒಂದಿವಂತೆ ಮಾಗಂದ್ರು. ಈ ಹಿಂದಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಒಬ್ಬರ ರಾಜ ಅಥವಾ ಪ್ರಧಾನಿ, ನಾವ್ ಹೇಳ್ತೇವೆ ಒಂದು ಮಹತ್ವದ ರಾಜಕೀಯವನ್ನ ನಡೆಸ್ತಾ ಇದ್ದಾರೆ ಅಂತ. ಅವರು ಧಾರ್ಮಿಕ ಸಮಾರಂಭಗಳನ್ನ ನಡೆಸ್ಲಿಕ್ಕೆ ಈ ಐತಿಹಾಸಿಕ ಮತ್ತೆ ಪ್ರತಿಷ್ಠಿತ ಸ್ಥಳಗಳನ್ನ ಅವರು ಮಾಡ್ಕೊಳ್ತಾರೆ, ಆಯ್ಕೆ ಮಾಡ್ಕೊಳ್ತಾರೆ. ಲೈಕ್ ಕೆಂಪುಕೋಟೆ, ಸೊ ಈ ತರ ಬೇರೆ ಬೇರೆದ್ದು. ಅದೇ ಪ್ರಕಾರ ಪೃಥು ತನ್ನ ಒಂದು ವೈಭವಯುತವಾದಂತಹ ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಗಳಿಗಾಗಿ ಅತ್ಯಂತ ಪವಿತ್ರ ಆಧ್ಯಾತ್ಮಿಕ ಸ್ಥಳವನ್ನ ಇಲ್ಲಿ ಆರಿಸ್ಕೊಂಡ್ರು. ಅದೇ ಈ ಒಂದು ಸರಸ್ವತಿ ಪ್ರಾದುರ್ಭಾವಿ ಯತ್ರ. ಆಮೇಲೆ ಇಲ್ಲಿ ಕಾರ್ಯಗಳ ಕುರಿತಾಗಿ ಹೇಳ್ತಾರೆ. ಮೊದಲೇದು ಆ ಯಾಗ ಮಾಡ್ಲಿಕ್ಕೆ ಏನು ಆಯ್ಕೆ ಮಾಡ್ಕೊಂಡ್ರು ಅನ್ನೋದು ಫಸ್ಟ್ 2ನೇ ಚರಣದಲ್ಲಿ ಬಂದ್ರೆ, 3ನೇ ಚರಣದಲ್ಲಿ ನಮ್ಗೆ ಬರುವಂತದ್ದೇನು ಆ ಕಾರ್ಯಗಳನ್ನ ಕುರಿತು ಹೇಳ್ತಾರೆ. ಏನಿದೆ, ಇದು ಮೊದಲೇ ಭಾಗದಲ್ಲೇ ಬರುತ್ತೆ, ಫಸ್ಟ್ ಚರಣದಲ್ಲಿ ಬರುತ್ತೆ. ಯಶೋಶ್ವಮೇಧಾಯಿ ಶತಮಾಜಹಾರ ಅಂತ ಹೇಳಿ, ಈ ರಾಜ 100 ಅಶ್ವಮೇಧಯಗಳನ್ನ ಮಾಡುವನು ಅಂತ ಹೇಳಿ. ಯಶೋಶ್ವ ಶತಂ ನೋಡಿ, ಶತಂ ಅಂದ್ರೆ 100. 100 ಈ ಅಶ್ವಮೇಧ ಯಾಗ ಸರಳವಾದ ಒಂದು ಆಚರಣೆ ಅಲ್ಲ. ಎಲ್ರಿಗೂನು, ಎಲ್ಲ ರಾಜರಿಗೂ ಆಗಿರ್ಬಹುದು, ಮಾಡಿದಂಥವ್ರು ಕೆಲವನ್ನ ನಾವು ನೋಡ್ತೇವೆ. ಈ ಒಂದು ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ, ವೈದಿಕ ಸಂಪ್ರದಾಯದಲ್ಲಿ ಅತ್ಯಂತವಾದಂತಹ ಸಂಕೀರ್ಣವಾದಂತಹ ಭಾಗ ಇದು. ಮತ್ತೆ ರಾಜ್ಯ ಆಡಳಿತದಲ್ಲಿ ಸರಿಯಾಗಿ ರಾಜರು ಆಡಳಿತ ನಡೆಸಬೇಕು ಅಂತಂದ್ರೆ ಇದೊಂದು ಧಾರ್ಮಿಕ ವಿಧಿ. ಒಬ್ಬ ರಾಜ ಏನ್ ಮಾಡ್ತಾನೆ, ಈ ಅಶ್ವಮೇಧ ಯಾಗದಲ್ಲಿ ಕುದುರೆಯನ್ನ ಬಿಟ್ಟು ಅದನ್ನ 1 ವರ್ಷ ಅದು ಸ್ವತಂತ್ರವಾಗಿ ಅದಕ್ಕೆ ಸಂಚರಿಸ್ಲಿಕ್ಕೆ ಬಿಟ್ಟು ಬಿಡ್ತಾನೆ. ಮತ್ತೆ ಈ ರಾಜನ ಸೈನ್ಯದಲ್ಲಿ ಯಾರು ಇರ್ತಾರೋ ಆ ಕುದುರೆಯನ್ನ ಹಿಂಬಾಲಿಸ್ತಾರೆ, ಅದು ಮುಂದೆ ಹೋಗಲ್ಲ, ಹಿಂದೆ ಹೋಗ್ತಾರೆ. ಯಾವುದೇ ರಾಜ ಆ ಕುದುರೆಯನ್ನ ತಡೆದ್ರು ಅಂತ ಇಟ್ಕೊಳ್ಳಿ. ಈಗ ನೀವು ನೋಡ್ಬೋದು ರಾಮಾಯಣದಲ್ಲಿನೂ ಕೂಡ ಅಶ್ವಮೇಧ ಯಾಗವನ್ನ ಮಾಡುವಾಗ ಯಾರು ಲವ ಮತ್ತೆ ಕುಶ ಅದನ್ನ ತಡೀತಾರೆ ಅನ್ನೋದು ನೀವು ನೋಡಿದಿರಾ. ಕುದುರೆಯನ್ನ ಇಲ್ಲಿ ಏನ್ ಮಾಡ್ತಾರೆ, ಒಂದ್ ವೇಳೆ ಯಾರಾದ್ರೂ ಆ ರಾಜನ ಆ ಕುದುರೆಯನ್ನ ತಡೆದ್ರೆ ಅವನನ್ನ ಏನ್ ಮಾಡ್ಬೇಕು, ಯಾರು ಯಜ್ಞ ಮಾಡಿರ್ತಾರಲ್ಲ ಅವರು ಆ ಯುದ್ಧದಲ್ಲಿ ಆ ಕುದುರೆ ಹಿಡಿದವನನ್ನ ಸೋಲಿಸ್ಬೇಕಾಗಿತ್ತು. ಈ ರೀತಿ ಆ ಒಂದು ಯಜ್ಞವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರೆ, ಅಂದ್ರೆ ಯಾರು ಯಜ್ಞ ಮಾಡಿರ್ತಾರೋ ಅವರು ಆ ಕುದುರೆಯನ್ನ ಹಿಡಿದವನನ್ನ ಸೋಲಿಸಿದ್ರೆ, ಹಿಡಿಲಿಲ್ಲ ಅಂತಂದ್ರೆ ಇಲ್ಲ, ಒಂದ್ ವೇಳೆ ಹಿಡಿದ್ರೆ ಅದನ್ನ ಸೋಲಿಸಿದ್ರೆ ಇದು ಯಶಸ್ವಾಗಿ ಗೊಳಿಸಿದ್ದ ಹಾಗೆ ಅಂತ ಹೇಳಿ. ಏನು ಯಶಸ್ವಾಗಿ ಆ ಯಾಗವನ್ನ ಪೂರ್ಣಗೊಳಿಸ್ತಾರೋ ಅವಾಗ ಅವನು ಚಕ್ರವರ್ತಿ ಅಂತ ಸ್ಥಾಪಿತನಾಗ್ತಾನೆ ಅಂತ ನೋಡಿ. ನಾವೆಲ್ಲ ಸುಮಾರು ಕೇಳಿದ್ದೇವೆ ಚಕ್ರವರ್ತಿ ರಾಜ ಅಂತ ಹೇಳಿ. ಚಕ್ರವರ್ತಿ ಅಂತಂದ್ರೆ ಇದಕ್ಕೋಸ್ಕರನೇ, ಅಂದ್ರೆ ಎಲ್ಲಾ ದೇಶಗಳನ್ನ ಆಳಿ ಜಯಗಳಿಸಿ ಚಕ್ರವರ್ತಿ ಅಂದ್ರೆ ಸುತ್ತಿ ಎಲ್ಲ ಗೆದ್ದು ಅವನು ಬಂದಂಥವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಚಕ್ರವರ್ತಿ ಅಂತ ಹೇಳಿ ಹೇಳ್ತಾರೆ. ಸೊ ಹೀಗೆ ಪೃಥು ಮಹಾರಾಜನ ಒಂದು ಶಕ್ತಿ, ಸಂಪತ್ತು, ಭಕ್ತಿ ಎಲ್ದಕ್ಕೂ ಕೂಡ ಸಾಟಿ ಆಗಿರ್ಲಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಪ್ರಪಾದ್ರು ಹೇಳ್ತಾರೆ, ಈ ರೀತಿ ಭವಿಷ್ಯವಾಣಿಗಳಿತ್ತಂತೆ. ಕೇವಲ ಸ್ತೋತ್ರವಾಗಿರ್ಲಿಲ್ಲ ವಂದನಾರ್ಪಕರಿಂದ, ಇಲ್ಲೇನು ವಂದವ ಭಾಗದರಿಂದ ಏನು ಕೇವಲ ಪ್ರಶಂಸೆ ಇರ್ಲಿಲ್ಲ, ಏನಿತ್ತು ಈ ಭವಿಷ್ಯವಾಣಿ ಇತ್ತು. ಅಷ್ಟು ಮಹಾನ್ ಋಷಿಗಳಾಗಿದ್ರು ಅನ್ನೋದನ್ನ ನೋಡಿ. ಯಾಕಂದ್ರೆ ಅವ್ರು ಭೂತ, ಭವಿಷ್ಯ, ವರ್ತಮಾನ ಇವು ಎಲ್ಲವನ್ನೂ ಕೂಡ ಕಾಣ್ತಾ ಇದ್ರಂತೆ. ಹೇಗೆ ಕಾಣ್ತಾ ಇದ್ರು, ಮಹಾಭಾರತದಲ್ಲಿ ನಿಮಗೆ ಗೊತ್ತು, ಸಂಜಯನಿಗೂ ಕೂಡ ದಿವ್ಯ ದೃಷ್ಟಿ ಇತ್ತು. ಆ ಒಂದು ದಿವ್ಯ ದೃಷ್ಟಿ ಇವರು ಕೂಡ ಹೊಂದಿದ್ರಂತೆ. ಅದರಿಂದ ಇದು ಕೇವಲ ಊಹೆ ಅಲ್ಲ ಅನ್ನೋದನ್ನ ಶಿಲಪ್ರಪಾದ್ರು ಹೇಳ್ತಾರೆ. ಪೃಥ್ವಿನ ಭವಿಷ್ಯದ ಒಂದು ನಿಜವಾದ ದರ್ಶನವಾಗಿತ್ತು ಅನ್ನೋದು ನಾವು ಕಾಣ್ತೇವೆ. ಮತ್ತೆ ಇಲ್ಲಿ ಇನ್ನೊಂದಿದೆ 3ನೇ ಚರಣದಲ್ಲಿ, ಆಹಾರ್ಷಿದಸ್ಯ ಹಯಂ ಪುರಂದರಃ ಅಂತ. ಆಹಾರ್ಷಿದಸ್ಯ ಅಂದ್ರೆ ಏನು, ಯಸ್ಯ ಹಯಂ ಪುರಂದರಃ ಅಂದ್ರೆ ಮುಂದೆ ಇನ್ನೊಂದಿದೆ, ಶತುಕ್ರತುಶ್ಚರಮೇ ವರ್ತಮಾನೆ. ಈ ಕೊನೆ ಯಜ್ಞ ನಡೆಯುವಾಗ ಅಂತ ಹೇಳ್ತಾರೆ. ಕೊನೆ ಯಜ್ಞ ನಡೆಯುತ್ತಿರುವಾಗ 100 ಯಜ್ಞಗಳ ಮಾಡಿದಂತ ಇಂದ್ರ ಏನ್ ಮಾಡ್ತಾನೆ, ಕುದುರೆಯನ್ನ ಕದೀತಾನೆ ಅಂತ ಹೇಳಿ. ಯಾಕಂದ್ರೆ ಇದೊಂದು ಕುತೂಹಲಕಾರಿ ಭಾಗ. ಸ್ವರ್ಗದ ರಾಜ ಇಂದ್ರ ಯಾಕೆ ಕುದುರೆಯನ್ನ ಕದ್ದ ಅಂತ ಹೇಳಿ. ಮತ್ತೆ ಇನ್ನೊಂದು ಹೇಳ್ತಾರೆ ಕೊನೆ ಚರಣದಲ್ಲಿ, ಈ ಇಂದ್ರನನ್ನ ಶತಕ್ರತು ಅಂತ ಹೇಳಿ ಕರೀತಾರೆ ನೋಡಿ. ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಇಂದ್ರನನ್ನ ಶತಕ್ರತು ಅಂತೂ ಕೂಡ ಹೇಳ್ತಾರೆ. ಯಾಕೆ ಶತಕ್ರತು, ಶತ ಅಂದ್ರೆ 100, ಕ್ರತು ಅಂದ್ರೆ ಮಾಡಿದ್ದಾನೆ ಅಂತ, ಏನನ್ನ, ಯಜ್ಞವನ್ನ. ಹಾಗಾಗಿ ಶತಕ್ರತು 100 ಯಜ್ಞಗಳನ್ನ ಮಾಡಿದವನು ಅಂತ ಹೇಳ್ತಾರೆ. ಕುದುರೆಯನ್ನ ಕದಿಯುವ ಮೂಲಕ ಅವನು ಮಾಡಿರುವಂತ 100 ಯಜ್ಞ, ಹೀಗೆ ಶತಕ್ರತು ಅಂತ ಹೇಳಿ ಹೇಳ್ತಾರೆ. ಸೊ ಇಂದ್ರ
ಓಕೆ, ಸೊ ಇಷ್ಟು ಸಾಕು ಅವರ ಕುರಿತಾಗಿ ನಿಮಗೆ ಗೊತ್ತಿರ್ಬೋದು ಇದೆಲ್ಲ. ಓಕೆ, ಸೊ ಹೀಗೆ ಮೊದಲನೇ ಭಾಗದಲ್ಲಿ ನಮ್ಗೆ ಇದ್ರ ಕುರಿತಾಗಿ ಹೇಳ್ತಾರೆ. ಸೊ ಒಟ್ಟಾರೆ ಏನ್ ನಮ್ಗೆ ಅರ್ಥ ಆಗತ್ತೆ ಈ ಒಂದು ಶ್ಲೋಕದಿಂದ ಅಂತಂದ್ರೆ, ಋಷಿಗಳು ಈ ರಾಜಪೃಥುವನ್ನ ಭಗವಂತನ ಶಕ್ತಾವೇಶ ಅವತಾರ, ವಿಶೇಷ ಶಕ್ತಿಯುತವಾದಂತಹ ಅವತಾರ ಅಂತ ಹೇಳಿ ಗುರುತಿಸ್ತಾರೆ. ಮತ್ತೆ ಅವನ ಲೀಲೆಗಳು ಭಗವಂತನ ಲೀಲೆಗಳನ್ನೇ ಪ್ರತಿಬಿಂಬಿಸುವಂತವು ಅನ್ನೋದನ್ನು ಕೂಡ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಇಷ್ಟು ವರ್ಣನೆ ಮಾಡ್ತಾರೆ ಅಂದ್ರೆ ಭಗವಂತನನ್ನ ಬಿಟ್ಟು ಒಬ್ಬ ವ್ಯಕ್ತಿನ ಮಾಡ್ತಾ ಇದಾರೆ ಅಂದ್ರೆ ಭಗವಂತನ ಅವತಾರೇನೆ ಅವನು ಶಕ್ತಾವೇಶ ಅವತಾರ. ಹಾಗಾಗಿ ಅವನ ಲೀಲೆಗಳು ಇಲ್ಲಿ ಪ್ರತಿಬಿಂಬಿಸುತ್ತವೆ. ಯಾರು? ಭಗವಂತನ ಲೀಲೆಗಳು ಇಲ್ಲಿ ಪ್ರತಿಬಿಂಬಿಸುತ್ತವೆ ಅನ್ನೋದನ್ನ ನಾವು ನೋಡ್ತೇವೆ. ಹಾಗಾಗಿ ಪೃಥು ಮಹಾರಾಜ ಸಾಮಾನ್ಯ ರಾಜನಲ್ಲ, ಅವನು ದಿವ್ಯ ಲೀಲೆಯಲ್ಲಿ ತೊಡಗಿರುವಂತ ಒಬ್ಬ ದಿವ್ಯ ಶಕ್ತಿ ಅಂತ ನಾವು ಹೇಳ್ಬಹುದು. ಮುಂದಿನ ಶ್ಲೋಕದನ್ನು ನೋಡೋದಾದ್ರೆ ಇಲ್ಲಿ ಏಷ ಸ್ವಸದ್ಮೋ ಪವನೇ ಸಮೇತ್ಯ. ಈ ರಾಜ ಓಕೆ, ಸೊ ಇದು ಏನ್ ಹೇಳುತ್ತಂದ್ರೆ, ಈ ಹಿಂದೆನ ಶ್ಲೋಕದನ್ನು ನೋಡಿದಾಗ ಅಶ್ವಮೇಧ ಯಾಗವನ್ನ ಎಲ್ಲಿ ಮಾಡ್ತಾ ಇದ್ರು, ಹೇಗೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಯ್ತು. ಮತ್ತೆ ಇಂದ್ರ ಅಲ್ಲಿ ಬಂದ. ಈಗ ಮುಂದೆ ಈ ಇಂದ್ರ ಕದಿತಾನೆ ಅಂತ ಕೂಡ ಹೇಳಿದ್ರಂತೆ ನೋಡಿ. ಭವಿಷ್ಯದಲ್ಲಿ ನುಡಿದಿದ್ರು. ಹೀಗೆ ಇದರಿಂದ ಪೃಥು ಮಹಾರಾಜ ಮಹಾನ್ ಚಕ್ರವರ್ತಿ, ಹೀಗೆ ಭಗವಂತನ ಒಂದು ಪ್ರತಿರೂಪ ಅಂತ ಹೇಳಿ ಅವನು ಇಲ್ಲಿ ಕರೆಯಲ್ಪಟ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಏಷ ಸ್ವ ಸದ್ಮೋಪವನೇ ಸಮೇತ್ಯ. ಈ ರಾಜ ತನ್ನ ಅರಮನೆಯ ಆವರಣದಲ್ಲಿ ಉದ್ಯಾನವನದಲ್ಲಿ ಭೇಟಿಯಾಗಿ ಅಂತ ಹೇಳ್ತಾರೆ. ಏಷ ಸ್ವ ಸದ್ಮೋಪವನೇ, ವನೆ ಅಂದ್ರೆ ಉಪವನೆ, ತೋಟದಲ್ಲಿ ಭೇಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಈ ಒಂದು ಸನ್ನಿವೇಶ ಏನಿದೆಯಲ್ಲ, ಉದ್ಯಾಪವನೆ, ಉಪವನೆ ಅಂತ ಹೇಳಿ ಸದ್ಮೋಪವನೆ ಹೇಳ್ತಾ ಇರೋದೇನಂದ್ರೆ ಒಂದು ಬಹಳ ಮಹತ್ವವಾದಂತಹ ಒಂದು ಸನ್ನಿವೇಶ. ಅಂದ್ರೆ ಇವನನ್ನ ಈ ಒಂದು ದೂರವಾದ ಕಾಡಿನಲ್ಲಾಗ್ಲೋ ಅಥವಾ ಹಿಮಾಲಯದ ಗುಹೆಗಳಲ್ಲಾಗ್ಲಿ ಇದು ನಡೆದಿಲ್ಲ. ಈ ಒಂದು ಸನ್ನಿವೇಶ ಇದು ರಾಜನ ಒಂದು ಏನು ಮಹಲ್ ಇತ್ತೋ ಆ ಆವರಣದೊಳಗೆ ನಡೆದಿರುವಂತದ್ದು ಅಂತ. ಇದರಿಂದ ನಮ್ಗೆ ಏನ್ ತಿಳಿಬೇಕು ಅಂದ್ರೆ, ಆಧ್ಯಾತ್ಮಿಕತೆ ಅನ್ನುವಂಥದ್ದು ಕೇವಲ ಅಂದ್ರೆ ಈ ಕುಮಾರರ ಕುರಿತಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಅಲ್ಲಿ ಏನ್ ನಡೀತು ಅಂತ ಹೇಳಿ ತಮ್ಮ ವನದಲ್ಲಿ. ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ಆಧ್ಯಾತ್ಮಿಕತೆ ಅನ್ನುವಂಥದ್ದು ಕೇವಲ ಸನ್ಯಾಸಿಗಳಿಗೆ ಸೀಮಿತವಾಗಿಲ್ಲ. ಗೃಹಸ್ಥನಾಗಿರ್ಬಹುದು ಅಥವಾ ಒಂದು ಭೌತಿಕ ಕರ್ತವ್ಯಗಳಲ್ಲಿ ಆ ರಾಜ ನಿರತನಾಗಿರ್ಬಹುದು. ಅವನಿಗೆ ಒಂದು ಮನಸ್ಸಿನಲ್ಲಿ ತನ್ನ ಒಂದು ಇಚ್ಛಾಶಕ್ತಿ ಇದ್ರೆ, ಸತ್ಯತೆಯನ್ನು ಅರಿಬೇಕು ಅಂತ ಇಚ್ಛಾಶಕ್ತಿ ಇದ್ರೆ ಅವನು ಅತ್ಯುನ್ನತವಾದಂತಹ ಆಧ್ಯಾತ್ಮಿಕ ಜ್ಞಾನವನ್ನ ಪಡಿಬಹುದು. ಒಬ್ಬನೇ ಈ ಒಂದು ಲೋಕದಲ್ಲಿ ಇದ್ಕೊಂಡು ಈ ಒಂದು ಲೋಕದ ಸಂಘವಿಲ್ಲದೆ ಇರಬಹುದು, ಆದ್ರೆ ಒಬ್ಬನೇ ಇದ್ಕೊಂಡು ಅವನು ಏನ್ ಮಾಡ್ಬಹುದು, ಈ ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಉದಾಹರಣೆ ಈ ಪೃಥು ಮಹಾರಾಜರನ್ನ ಕೊಡ್ತಾರೆ. ಹಿಂಗಂದ್ರೆ ಕಮಲದ ಹೂ ನೀರ್ನಲ್ಲಿದ್ರು ಕೂಡ ಅದು ನೀರ್ನಲ್ಲಿದ್ರು ನೀರಿನಿಂದ ಒದ್ದೆ ಆಗೋದಿಲ್ಲ. ಹಾಗೆ ಈ ಪೃಥು ಮಹಾರಾಜರು ಕೂಡ ಎಷ್ಟೋ ಐಷಾರಾಮಿ ಅರಮನೆಯಲ್ಲಿ ವಾಸಿಸ್ತಿದ್ರು, ಆದ್ರೆ ಭೌತಿಕ ಶಕ್ತಿಗಳಿಂದ, ಅಭೌತಿಕ ಆಸಕ್ತಿಗಳಿಂದ ಅವರು ಮುಕ್ತರಾಗಿದ್ರು. ಮತ್ತೆ ಯಾವಾಗ್ಲೂ ಅವರು ಪರಮ ಸತ್ಯದ ಹುಡುಕಾಟದಲ್ಲಿ ತೊಡಗಿದ್ರು. ಈಗ ಪ್ರಶ್ನೆ ಬರುತ್ತೆ, ಇವರೇ ಭಗವಂತನ ಅವತಾರ ಅಂತ ಹೇಳಿ ಶಕ್ತಾವೇಶ ಅವತಾರ ಆಗಿದ್ರು, ಯಾಕೆ ಮತ್ತೆ ಪೃಥು ಮಹಾರಾಜರು ಈ ಒಂದು ಪರಮ ಸತ್ಯದ ಹುಡುಕಾಟದಲ್ಲಿ ಇದ್ರು ಅಂತ. ಸೊ ಭಗವಂತನ ಲೀಲೆಗಳು ಹಾಗೆ ಇರುತ್ತೆ. ಅವರು ಬಂದು ಯಾವ ಒಂದು ರಾಜ ಯಾವ ತರದ ಆಳ್ವಿಕೆ ಇರಬೇಕು ಅನ್ನುವಂಥದ್ದನ್ನ ಅವನು ತಿಳಿಸುವಂಥದ್ದು. ಮತ್ತೆ ಪೃಥು ಮಹಾರಾಜನ ಒಂದು ಅವತಾರ ಏತಕ್ಕಾಯ್ತು ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ, ಅದು ಮುಂದಿನ ಭಾಗಗಳಲ್ಲಿ ಬರುತ್ತೆ. ಮತ್ತೆ ನೆಕ್ಸ್ಟ್ ಹೇಳ್ತಾರೆ, ಇವ್ರ ಗುರುಗಳ ಕುರಿತಾಗಿ ಹೇಳ್ತಾರೆ ನೋಡಿ. ಉದ್ಯಾನವನದಲ್ಲಿ ಏನ್ ಮಾಡ್ತಾ ಇದ್ರು ಅವರು, ಫಸ್ಟ್ ಇತ್ತು. ಆಮೇಲೆ ಸನತ್ ಕುಮಾರಂ ಭಗವಂತಮೇಕಂ, ಗುರುಗಳ ಕುರಿತಾಗಿ ಹೇಳ್ತಾರೆ. ಅಂದ್ರೆ ಗುರುಗಳು ಯಾಕೆ ಸನತ್ ಕುಮಾರ ಗುರುಗಳಾದ್ರು ಇಲ್ಲಿ ಅಂತ ಹೇಳಿ. ಸನತ್ ಕುಮಾರನನ್ನ ಅವರು ಪೂಜನೀಯರು, ಒಬ್ಬಂಟಿಯಾಗಿರುವಾಗ ಅವರು ಭೇಟಿ ಆಗ್ತಾರೆ ಅಂತ ಹೇಳಿ. ಅಲ್ಲಿ ಏನ್ ಹೇಳುತ್ತಂದ್ರೆ, ಈ ಸನತ್ ಕುಮಾರರು ಯಾರು ನಿಮ್ಗೀಗ ಗೊತ್ತು, 4 ಕುಮಾರರಲ್ಲಿ ಒಬ್ರು. 4 ಕುಮಾರರು ಯಾರು? ಸನಕ, ಸನಾತನ, ಸನಂದನ ಮತ್ತೆ ಸನತ್ ಕುಮಾರ. ಅವರಲ್ಲಿ ಒಬ್ರು. ಅವರು
ಯಾವಾಗ್ಲೂ ಯಾಕೆ ಸನತ್ ಕುಮಾರ ಅಂತ ಕರೀತಾರೆ ಅಂದ್ರೆ ಯಾವಾಗ್ಲೂ ಶಾಶ್ವತ. ಸನತ್ ಅಂದ್ರೆ ಶಾಶ್ವತವಾಗಿ ಯುವಕರಾಗಿರುವಂತವ್ರು ಅಂತ ಹೇಳಿ. ಇವರೆಲ್ರೂ ಯುವಕರಾಗಿರುವಂತ ಋಷಿಗಳೇ ಇವರೆಲ್ರು. ಸನತ್ ಕುಮಾರರು. ಭಗವಂತನ ಮಹಾನ್ ಭಕ್ತರು ಇವರು. ನಿಮ್ಗೆಲ್ಲ ಇವ್ರದೆಲ್ಲ ಗೊತ್ತು. ಹಾಗೆ ಅವರು ನಿರಾಕಾರವಾದದಿಂದ ಸಾಕಾರವಾದಿಗಳಾದ್ರು ಅಂತ. ಹಾಗಾಗಿ ಇವರನ್ನ ಏನಂತ ಕರೀತಾರೆ? ಪರಮಹಂಸರು ಅಂತ ಹೇಳಿ ಕರೀತಾರೆ. ಈ ಒಂದು ಮೊದಲೇ ಸ್ಕಂದದಲ್ಲಿ ನಾವು ನೋಡ್ತೇವೆ ಪರಮಹಂಸರ ಕುರಿತಾಗಿ. ಪರಮಹಂಸರು ಅಂತ ಕರೆಯಲಾಗುತ್ತೆ. ಹಾಗಾಗಿ ಸನ್ಯಾಸಿಗಳಲ್ಲಿ ಇವರು ಅತ್ಯುನ್ನತ ಸ್ಥಾನವನ್ನ ಹೊಂದಿದಂತವ್ರು. ಬ್ರಹ್ಮ ಅವ್ರಿಗೆ ಮದ್ವೆ ಆಗೋದು ಕೂಡ ಅವ್ರು ಮದ್ವೆ ಆಗ್ಲಿಲ್ಲ, ಭಗವಂತನ ಹುಡುಕಾಟದಲ್ಲಿ ಹೋದ್ರು. ಹಾಗಾಗಿ ಇವ್ರಿಗೆ ಸನ್ಯಾಸಿಗಳಲ್ಲಿ ಅತ್ಯುನ್ನತ ಸ್ಥಾನವನ್ನ ಕೊಡಲಾಗಿದೆ. ಭಗವಂತಂ ಎಂಬ ಪದ ನೋಡಿ ಇಲ್ಲಿ, ಭಗವಂತಮೇಕಂ ಅಂತ ಇದೆ. ಭಗವಂತನ್ ಎನ್ನುವಂತ ಪದ ಕೂಡ ಮಹತ್ವವಾಗಿದೆ. ಸಾಮಾನ್ಯವಾಗಿ ಈ ಪದವನ್ನ ನಾವು ಭಗವಂತನಿಗೆ ಬಳಸ್ತೇವೆ. ಆದ್ರೆ ಈ ದಿವ್ಯ ಗುಣಗಳನ್ನ ಪರಿಪೂರ್ಣವಾಗಿ ಹೊಂದಿರುವ ಮಹಾನ್ ಭಕ್ತರಿಗೂ ಇದನ್ನ ಬಳಸಲಾಗುತ್ತೆ ಅನ್ನೋದನ್ನ ಈ ಒಂದು ಶ್ಲೋಕ ಹೇಳುತ್ತೆ ನೋಡಿ. ನಾವು ಯಾರಿಗೆ ಬಳಸ್ತೇವೆ? ಭಗವಂತ ಅಂತ. ಭಗವಂತ ಅಂತಂದ್ರೆ ನಾವು ಕೇವಲ ಭಗವಂತನಿಗೆ ಮಾತ್ರ ಬಳಸುವಂತದ್ದು. ಆದ್ರೆ ಈ ಒಂದು ಪದವನ್ನ ಇಲ್ಲಿ ಪೃಥು ಮಹಾರಾಜಿಗೆ ಬಳಸ್ತಾ ಇದ್ದಾರೆ ನೋಡ್ರಿ. ಆದ್ರೆ ದಿವ್ಯಗಳನ್ನ ಯಾರು ಪರಿಪೂರ್ಣವಾಗಿ ಹೊಂದಿರ್ತಾರೋ ಅಂತ ಮಹಾನ್ ಭಕ್ತರಿಗೂ ಇದನ್ನ ಬಳಸಲಾಗುತ್ತದೆ ಅಂತ ಹೇಳಿ. ಭಗವಂತಂ ಇವನ್ ನೋಡಿ, ಗುಣಗಳು ಶಿವನಿಗೆ ಆ ಗುಣಗಳಲ್ಲಿ ವ್ಯತ್ಯಾಸ ಇದೆ ಅಲ್ಲ. ಪರ್ಸೆಂಟೇಜ್ ಇಂತಿಷ್ಟು ಅಂತ ಹೇಳಿ 64, ಅದರಲ್ಲಿ ಮತ್ತೆ 52. ಸೊ ಈ ತರ ವ್ಯತ್ಯಾಸ ಇದ್ರು ಕೂಡ ಅವರನ್ನು ಕೂಡ ಕೆಲವೊಮ್ಮೆ ಭಗವಂತ ಅಂತ ಕರೆಯಲಾಗತ್ತೆ. ಇನ್ನು ಕೆಲವೊಮ್ಮೆ ವ್ಯಾಸದೇವರನ್ನ ಬೇರೆ ಬೇರೆ ಭಾಗಗಳಲ್ಲಿ ಭಗವಂತ ಅಂತ ಹೇಳಿ ಅಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಯಾಕೆ ಅದನ್ನ ಬಳಸ್ತಾರೆ ಅಂತಂದ್ರೆ ಆ ದಿವ್ಯ ಗುಣಗಳನ್ನ ಪರಿಪೂರ್ಣವಾಗಿ ಹೊಂದಿರುವ ಮಹಾನ್ ಭಕ್ತರಿಗೂ ಕೂಡ ಈ ಒಂದು ಭಗವಂತಂ ಅನ್ನುವಂತ ಪದವನ್ನ ಬಳಸಲಾಗಿದೆ. ಯಾಕೆ? ಈ ವ್ಯಕ್ತಿತ್ವವನ್ನ ಹುಡ್ಕೊಂಡು ಹೋಗುವ ಮೂಲಕ ಋತು ಮಹಾರಾಜರು ಏನ್ ಮಾಡ್ತಾರೆ? ಆಧ್ಯಾತ್ಮಿಕ ಜೀವನದ ಮೊದಲ ತತ್ವವನ್ನ ಪ್ರದರ್ಶಿಸ್ತಾರೆ ಅಂತ ಹೇಳಿ. ಹಾಗಾಗಿ ಈ ಆಧ್ಯಾತ್ಮಿಕ ಜೀವನವನ್ನು ಪ್ರದರ್ಶಿಸ್ಬೇಕು ಅಂತಂದ್ರೆ ಅವರಿಗೆ ಒಂದು ಅವಶ್ಯಕತೆ ಇದೆ. ಎಲ್ರು ಕೂಡ ತಾವ್ರೊಬ್ರೇ ಹೋಗ್ಲಿಕ್ಕೆ ಆಗಲ್ಲ ನೋಡಿ. ಕೃಷ್ಣನು ಕೂಡ ಬಂದಾಗ ಸಾಂದೀಪನಿ ಮುನಿ ಅವರ ಗುರುಗಳಾಗಿದ್ರು. ಇಲ್ಲಿನೂ ಕೂಡ ನಿಜವಾದ ಗುರುವನ್ನ ಹುಡುಕ್ತಾ ಇದ್ರು ಯಾರು? ಪೃಥು ಮಹಾರಾಜರು. ಹಾಗೆ ನಿಜವಾದ ಗುರುವನ್ನ ಅವರು ಸಮೀಪಿಸಿದ್ರು ಅಂತ. ಆ ಸಮೀಪಿಸುವ ಅವಶ್ಯಕತೆ ಇತ್ತು. ಹಾಗೆ ಅವರು ಸನತ್ ಕುಮಾರ ಅವರ ಗುರುಗಳಾದ್ರು ಅನ್ನೋದು ನಮ್ಗೆ ಈ ಶ್ಲೋಕದಲ್ಲಿ ತಿಳಿಯುತ್ತೆ. ಇಲ್ಲಿ ಈ ಒಂದು ಭಗವಂತ ಮೇಕಂ ಅಂತ ಇಲ್ಲಿ ಹೇಳ್ತಾರೆ. ಆರಾಧ್ಯ ಭಕ್ತ ಲಭತಾಮಲಂ ತಜ್ ಅಂತ ಹೇಳಿದೆ. ಇಲ್ಲಿ ಆರಾಧ್ಯ ಭಕ್ತ್ಯ ಹೇಗೆ ಸಮೀಪಿಸಿದ್ರು ಅವರು ಗುರುಗಳನ್ನ ಅನ್ನೋದನ್ನ. ಆರಾಧ್ಯ ಭಕ್ತ್ಯ, ಆರಾಧ್ಯ ಅಂದ್ರೆ ಭಕ್ತಿ ಇಂದ ಪೂಜಿಸೋದು ಅಂತ ಹೇಳ್ತಾರೆ. ಆರಾಧ್ಯ ಭಕ್ತ್ಯ. ಪೃಥು ಮಹಾರಾಜರು ಸನತ್ ಕುಮಾರರನ್ನ ಸಂಧಿಸಿದ್ದು ಒಂದು ಕುತೂಹಲದಿಂದ ಅಂತ ಹೇಳಿ. ಹಾಗಾಗ್ಲೇ ನಾವು ಹೇಳ್ತೇವೆ ಜಿಜ್ಞಾಸೆ ತುಂಬಾ ಮುಖ್ಯವಾಗಿರುವಂತದ್ದು. ಜಿಜ್ಞಾಸೆ ಅನ್ನೋದು ಬೇಕು, ಹಾಗಾಗಿ ನಾವು ಸಮೀಪಿಸ್ತೇವೆ ಅಂತ ಹೇಳಿ. ಕುತೂಹಲ ಶಾಲಿಯಾಗಿ ಅವನು ಈ ಸನತ್ ಕುಮಾರರ ಬಳಿಗೆ ಹೋದ ಅಂತ ಹೇಳಿ. ಮತ್ತೆ ಇವನಿಗೆ ಗೊತ್ತು ನಿಮ್ಗೆ ತದ್ವಿಧಿ ಪ್ರಣಿಪಾತಿನ ಪರಿಪ್ರಶ್ನೆಯ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನನಸ್ತತ್ವದರ್ಶಿನಃ 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾರೆ. ಅಂದ್ರೆ ಗುರುಗಳು ತತ್ವದರ್ಶಿಗಳು. ನೀನು ಅವರ ಬಳಿಗೆ ಹೋಗು, ವಿನಮ್ರವಾಗಿ ಪ್ರಶ್ನೆಗಳನ್ನ ಕೇಳು, ತಿಳಿದುಕೋ, ಅವರೇ ನಿಮಗೆ ಸತ್ಯದ ಮಾರ್ಗವನ್ನ ತೋರಿಸುವಂತವ್ರು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ಪೃಥು ಮಹಾರಾಜರು ಕೂಡ ವಿನಮ್ರವಾಗಿ ಸೇವಕನಾಗಿ ಸೇವೆಯನ್ನು ಕೂಡ ಮಾಡ್ಬೇಕು. ನಾವು ಗುರುಗಳ ಸೇವಕನಾಗಿ ಭಕ್ತಿಯೊಂದಿಗೆ ಅವರನ್ನ ಸಮೀಪಿಸಿದ ಅಂತ ಹೇಳಿ. ಶಿಷ್ಯನಿಗೆ ಇದೇ ಒಂದು ಸರಿಯಾದ ಮನೋಭಾವ ನೋಡಿ. ಇಲ್ಲಾಂದ್ರೆ ನನಗೆಲ್ಲ ಗೊತ್ತು ಅಂತ ಇದ್ರೆ ಅವನು ಶಿಷ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ. ವಿನಮ್ರನಾಗಿ ಸೇವೆಯನ್ನ ಮಾಡಿ ಅವನು ಅವರ ಸಮೀಪಿಸ್ಬೇಕು ಅಂತ ಹೇಳಿ. ಸೊ ನೋಡಿ ಪೃಥು ಮಹಾರಾಜರು ಎಷ್ಟು ಗುಣಗಳು ಒಳ್ಳೆ ಇದ್ದಿತ್ತು ಅಂತ ಹೇಳಿ. ಸೊ ಹೀಗೆ ಗುರುವನ್ನ ಪ್ರಶ್ನಿಸುವ ಮೂಲಕ ಬೌದ್ಧಿಕವಾಗಿ ಅವರು ಜ್ಞಾನ ಭೌತಿಕವಾಗಿ ನಾವು ವಾದ ಮಾಡಿದ್ರೆ ನಮ್ಗೆ ಜ್ಞಾನ ಸಿಗೋದಿಲ್ಲ. ಭೌತಿಕವಾಗಿ ನಾವು ವಿನಮ್ರನಾದ್ರೆ ಭಕ್ತಿಯಿಂದ ಇದ್ರೆ ಅದು ನಮ್ಗೆ ಪ್ರಕಟವಾಗತ್ತೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹೀಗೆ ಈ ಒಂದು ಶುದ್ಧ ದಿವ್ಯ ಜ್ಞಾನ ನೋಡಿ 3 ವಿಷಯಗಳನ್ನ ನಾವು ಇಲ್ಲಿ ಕಂಡ್ವಿ. ಉದ್ಯಾನವನದಲ್ಲಿ ಸಮೀಪಿಸಿದ ಯಾರನ್ನ? ಸನತ್ ಕುಮಾರರನ್ನ. ಅವರಿಗೆ ವಿನಮ್ರವಾಗಿ ಗುರುಗಳನ್ನಾಗಿ ಸ್ವೀಕರಿಸಿ, ಮತ್ತೆ ಕೊನೆಯ ಭಾಗದಲ್ಲಿ ಇಲ್ಲಿ ಇರುವಂತದ್ದು ಯಾವ? ಆರಾಧ್ಯ ಭಕ್ತ ಲಭತಾಮಲಂ ತಜ್ ಅಂತ ಹೇಳಿ. ಅಲಭತಾಮಲಂ ತಜ್ಞಾನಂ ಅಂತ ಹೇಳಿ ಅವನು ಪೃಥು ಮಹಾರಾಜ ಈ ನಿರ್ಮಲವಾದ ದಿವ್ಯ ದಾನವನ್ನ ಪಡಿತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಆಮೇಲೆ ಈ ಒಂದು ಹೀಗೆ ನಾವು ಈ ಜ್ಞಾನ ಪಡೆದ್ವಿ
ಕೊನೆ ಗುರಿ ಏನು, ಅಂತಿಮ ಗುರಿ ಏನು? ಅದೇ ಪರಬ್ರಹ್ಮವನ್ನ ಅರಿಯುವಂಥದ್ದು ಅಂತ. ಜ್ಞಾನಂ ಯಥೋ ಬ್ರಹ್ಮ ಪರಮಂ ವಿದಂತಿ, ಕೊನೆಗೆ ಹೇಳ್ತಾ ಇರುವಂತದ್ದು ಏನಾಗುತ್ತೆ ಜ್ಞಾನ ಒಂದು ಅರಿವಿದಿಂದ ಅಂದ್ರೆ, ಯಥೋ ಬ್ರಹ್ಮ ಪರಂ ವಿದಂತಿ, ಯಾವ ಜ್ಞಾನದಿಂದ ಪರಮವನ್ನ ಅರಿಯುತ್ತಾನೋ ಅಥವಾ ಅನುಭವಿಸ್ತಾನೋ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಈ ಒಂದು ಶ್ಲೋಕ ಪರಾಕಾಷ್ಠೆ ಆಗಿದೆ. ಹೇಗೆಂದ್ರೆ ವಿದಂತಿ ಅನ್ನುವಂಥ ಪದ, ಶ್ರೀಲ ಪ್ರಪಾದರು ಹೇಳ್ತಾರೆ, ವಿದಂತಿ ಅನ್ನುವಂಥ ಪದ ಅತ್ಯಂತ ಮಹತ್ವಪೂರ್ಣವಾಗಿದೆ. ಶ್ರೀಲ ಭಾವಾರ್ಥದಲ್ಲಿ ವಿವರಿಸ್ತಾರೆ, ವಿದಂತಿ ಅಂದ್ರೆ ಅರಿಯೋದು, ಅರಿವು ಅಥವಾ ಅನುಭವಿಸುವುದು ಅಂತ ಹೇಳಿ. ನೀವು ಇಲ್ಲಿ ಇದ್ರಲ್ಲಿ ನೋಡ್ಬೋದು, ಕೊನೆಗೆ ಅನುಭವಿಸ್ತಾನೆ, ತಿಳಿತಾನೆ ಅಂತ ಹೇಳಿ ಪದಗಳ ಅರ್ಥದಲ್ಲಿ ಇದೆ, ಅನುಭವಿಸುವುದು ಅಥವಾ ಅರಿಯುವುದು ಅಂತ ಹೇಳಿ. ಇದು ಈ ಏನು ವೈದಿಕ ತತ್ವಶಾಸ್ತ್ರದ ಒಂದು ವಿಶಿಷ್ಟ ಅಂಶ ಅಂತ ಇಲ್ಲಿ ಹೇಳ್ತಾರೆ ವಿದಂತಿಗೆ. ಪರಮ ಸತ್ಯದ ಜ್ಞಾನ ಕೇವಲ ಒಂದು ಒಣ ಭೌತಿಕ ಊಹಾಪೋಹ ಅಲ್ಲ, ಅದು ಒಂದು ಆನಂದಮಯವಾದಂತಹ ಅನುಭವ. ಅದನ್ನ ಅಂತ ತತ್ವದರ್ಶಿಗಳು ಮಾತ್ರ ಅದನ್ನ ನೋಡಬಹುದು. ಹೀಗೆ ಇಲ್ಲಿ ಬ್ರಹ್ಮನನ್ನ ಅರಿಯುವುದು ಅಂತ ಒಂದು ಭಾಗ ಬಂದಿದೆ. ಬ್ರಹ್ಮನನ್ನ ಅರಿಯುವುದು ಅಂತಂದ್ರೆ, ಬ್ರಹ್ಮನನ್ನು ಅರಿಯುವುದು ಅಂತಂದ್ರೆ ಏನು? ಇಲ್ಲಿ ನಾನು ಶರೀರವಲ್ಲ, ಆದ್ರೆ ನಿತ್ಯವಾದ ಆತ್ಮ ಅನ್ನುವಂಥದ್ದೇ ಬ್ರಹ್ಮನ್ ಅಂತ ಅರ್ಥ ಮಾಡ್ಕೊಳ್ಳೋದು. ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಬ್ರಹ್ಮನನ್ನ ಅನುಭವಿಸುವುದು, ಅದೇ ಭಗವಂತನೊಂದಿಗೆ ತನ್ನ ಸಂಬಂಧ ಅರ್ಥಿಕೊಳ್ಳುವಂಥದ್ದು. ನಾವು ಈಗ ಬ್ರಹ್ಮನ್ ಇರ್ಬಾರ್ದು, ಪರಮಾತ್ಮ ಇರ್ಬಾರ್ದು, ಭಗವಂತ ಇರ್ಬೇಕು. ಆದ್ರೆ ಇವೆಲ್ಲ ಹಂತಗಳು ನೋಡಿ. ನಾವು ಬ್ರಹ್ಮನನ್ನ ಅರಿಯದಿದ್ರೆ, ಪರಮಾತ್ಮನನ್ನ ಅರಿಯದಿದ್ರೆ ಭಗವಂತನನ್ನ ಅರ್ಥ ಮಾಡ್ಕೊಳಿಕ್ ಸಾಧ್ಯ ಇಲ್ಲ. ಈಗ ನಾವೆಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿ ನೇರವಾಗಿ ಭಗವಂತನನ್ನ ಅರ್ಥಕೊಳ್ತಾ ಇದ್ದಾವೆ ಅಲ್ಲ. ಬ್ರಹ್ಮನ್ ಅಂದ್ರೆ ಏನು? ನಾನು ಶರೀರ ಅಲ್ಲ, ಆದ್ರೆ ನಾನು ನಿತ್ಯವಾದ ಶಾಶ್ವತವಾದ ಆತ್ಮ ಅನ್ನೋದನ್ನ ತಿಳ್ಕೊಳ್ಳೋದೆ ಅಹಂ ಬ್ರಹ್ಮಾಸ್ಮಿ. ಉಳ್ದವ್ರೆಲ್ಲ ನಾವು ಹೇಳ್ತಾರೆ ನೋಡಿ, ಯಾರು ಆತ್ಮ ಅಂತ ಮಾತ್ರ ತಿಳ್ಕೊಳ್ತಾರೋ ಅವರು ನಿರಾಕಾರವಾದಿಗಳು ಅಂತ ಹೇಳಿ. ಆತ್ಮ ಅಂತ ಹೇಳಿ ಅವ್ರಿಗೆ ಗೊತ್ತು, ಆದ್ರೆ ಬ್ರಹ್ಮನ್ ಅಂತದ್ವರೆಗೂ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ, ಮುಂದಿನ ಭಾಗ ಅರ್ಥ ಮಾಡ್ಕೊಂಡಿರೋದಿಲ್ಲ. ಆದ್ರೆ ಯಾರು ಭಕ್ತರು ಇರ್ತಾರೋ ಅವರು ಬ್ರಹ್ಮನ್ನನ್ನ ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಅಂತ ನೋಡಿ, ವಿದಂತಿ, ಬ್ರಹ್ಮನ್ ವಿದಂತಿ, ಬ್ರಹ್ಮನ್ನನ್ನ ಅನುಭವಿಸ್ತಾರೆ. ಅಂದ್ರೆ ಅನುಭವಿಸೋದು ಅಂದ್ರೆ ಅರ್ಥ ಏನು? ನಾನು ಆತ್ಮ ಅಲ್ಲ, ನಾನು ಒಳಗಡೆ ಆತ್ಮ ಇದೆ, ಆದ್ರೆ ಆತ್ಮ ಪರಮಾತ್ಮ ನೊಂದಿಗೆ ಇರುವಂತ ಸಂಬಂಧವನ್ನ ಅರ್ಥಕೊಳ್ಳೋದೇ ಭಕ್ತಿಯಲ್ಲಿ ತೊಡಗುವಂತ ಒಂದು ರೀತಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಇಲ್ಲಾಂದ್ರೆ ನಾವು ಬ್ರಹ್ಮನ ಹಂತಕ್ಕೆ ಇದ್ರೆ ಅದು ಭಕ್ತಿ ಅಲ್ಲ. ಸೊ ಭಕ್ತಿಯಲ್ಲಿ ತೊಡಗೋದು ಹೇಗೆ? ನನ್ನದು, ನನ್ನ ಆತ್ಮ ಪರಮಾತ್ಮ ಭಗವಂತನದೊಂದಿಗೆ ಇರುವಂತ ಸಂಬಂಧವನ್ನ ಅರ್ಥಕೊಳ್ಳುವಂಥದ್ದು. ಸೊ ಇದ್ರಲ್ಲಿ ತುಂಬಾ ಆನಂದವಿರುತ್ತೆ ಅನ್ನೋದು ಶ್ರೀಲ ಪ್ರಪಾದರು ಇಲ್ಲಿ ತಿಳಿಸ್ತಾರೆ. ಹೀಗೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಅಂತ ಹೇಳಿ. ಪರಬ್ರಹ್ಮನನ್ನ ಅರ್ಥಕೊಂಡ್ರೆ ಸಂಪೂರ್ಣ ಆನಂದಿತವಾಗ್ತಾನೆ ಅಂತ ಹೇಳಿ. ಎಂದಿಗೂ ಅವನು ದುಃಖಿಸೋದಿಲ್ಲ, ಯಾವುದನ್ನು ಅವನು ಬಯಸೋದಿಲ್ಲ ಅಂತ ಹೇಳ್ತಾನೆ. ಇದ್ರ ಅರ್ಥ ಏನು? ಕೇವಲ ಬ್ರಹ್ಮನ್ ವರ್ಗ ಇಲ್ಲ, ನಾವು ಬ್ರಹ್ಮನ್ ಅನುಭವಿಸೋದು ಅಂತ. ಬ್ರಹ್ಮ ಪರಂ ವಿದಂತಿ, ಪರಮವನ್ನ, ಈ ಅಲೌಕಿಕವಾದದ್ದನ್ನ ಅಂದ್ರೆ ಈ ಭೌತಿಕವನ್ನ ಮೀರಿದ್ದು ಅಂದ್ರೆ ಆಧ್ಯಾತ್ಮಿಕವಾದದ್ದನ್ನ ನಾವು ಅನುಭವಿಸುವುದು ಅಂತ ಇಲ್ಲಿ ಅರ್ಥವನ್ನ ಕೊಡುತ್ತೆ. ಹೀಗೆ ಈ ರಾಜ ಪೃಥು ಮಹಾರಾಜರು ಸ್ಥಿತಿ ಕೂಡ ಸಾಧಿಸುವ ಸ್ಥಿತಿ ಇದೇ ಆಗಿತ್ತು. ಹೀಗಿದ್ದು ಅವರು ರಾಜವನ್ನ ಆಳ್ತಾ ಇದ್ರು, ಸಂಪೂರ್ಣ ತೃಪ್ತಿ ಮತ್ತೆ ಸದಾ ಆನಂದದ ಸ್ಥಿತಿಯಲ್ಲಿ ಇದ್ರು. ಹಾಗೆ ಈ ಒಂದು ಇದರಿಂದ ಏನ್ ಅರ್ಥ ಆಗುತ್ತೆ ನಮ್ಗೆ ಈ 2 ಶ್ಲೋಕಗಳಿಂದ? ಮುಗಿಸೋಣ, ಒಂದು 5 minutes ಅಲ್ಲಿ ನಾನು ಏನ್ ಮಾಡ್ತೇನೆ. ಈ ಒಂದು ಆದರ್ಶ ರಾಜ ಹೇಗಿದ್ದ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಪೃಥು ಮಹಾರಾಜರು ಕೇವಲ ರಾಜಾಡಳಿತ ವ್ಯಕ್ತಿ ಅಲ್ಲ, ಅವರು ರಾಜರ್ಷಿಗಳಾಗಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ರಾಜರ್ಷಿಗಳು ಯಾಕೆ? ರಾಜರಲ್ಲಿಯೇ ಋಷಿ ಅಂತ ಹೇಳಿ ಕರೀತಾರೆ. ಅಂದ್ರೆ ರಾಜಗಳ ಋಷಿ ಅಂತಂದ್ರೆ ಏನು? ಐಶ್ವರ್ಯ, ಅಧಿಕಾರ ಎಲ್ಲಾನು ಇದೆ, ಆದ್ರೆ ಈ ಐಶ್ವರ್ಯ ಅಧಿಕಾರ ಭಕ್ತಿಗೆ ಅಡ್ಡಿ ಮಾಡಲ್ಲ. ಯಾವಾಗ ಒಬ್ಬ ಭಕ್ತನ ಹೃದಯ ಶುದ್ಧವಾಗಿರುತ್ತೋ, ಈ ಐಶ್ವರ್ಯ ಆಸ್ತಿಯನ್ನ ಮೀರಿ ಅವನು ನಡೀತಾನೋ, ಅವಾಗ ಅವನಿಗೆ ರಾಜಗದಗಳಲ್ಲಿ ಋಷಿ ಅಂತ ಕರೀತಾರೆ. ನಾವು ಕೇವಲ ಸನ್ಯಾಸಿಗೆ ಋಷಿ ಅಂತೀವಿ, ಇಲ್ಲ, ರಾಜರ್ಷಿಗಳು. ಜನಕ ಮಹಾರಾಜರು ಕೂಡ ರಾಜರ್ಷಿಗಳಾಗಿದ್ರು. ಮತ್ತೆ ಹಾಗಾಗಿ ಮತ್ತೆ ಇನ್ನೊಂದು ಗೊತ್ತಾಗುತ್ತೆ ನಮ್ಗೆ, ಗುರುವಿನ ಅವಶ್ಯಕತೆ ಏನಿದೆ, ಹೇಗಿದೆ ಅಂತ ಹೇಳಿ. ಈ ಅಧ್ಯಾಯದಲ್ಲಿ ಕೂಡ ಹೇಳಿದೆ, ಈ ಶ್ಲೋಕದಲ್ಲಿ ಕೂಡ ಹೇಳ್ತಾರೆ. ಋತು ಮಹಾರಾಜರು ಸ್ವಯಂ ಭಗವಂತನ ಅವತಾರವಾಗಿದ್ರು. ಅವರು ಆದ್ರೂ ಕೂಡ ಅವರು ಒಬ್ಬ ಗುರುವನ್ನ ಸ್ವೀಕರಿಸ್ತಾರೆ. ಎಲ್ರಿಗೂ ಕೂಡ ಒಂದು ಶಕ್ತಿಯುತವಾದ ಪಾಠ ಇದಾಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಗುರುತತ್ವ ಅನ್ನುವಂಥದ್ದು ನಿತ್ಯ ಸತ್ಯ. ಗುರುತತ್ವ ಅನ್ನುವಂಥದ್ದು ಇಲ್ಲ ಅಂತ ಇಲ್ಲ. ಭಗವಂತನ ಅವತಾರ, ಶಕ್ತ್ಯಾವೇಶ ಅವತಾರ ಬಂದ್ರು ಕೂಡ ಗುರುತತ್ವ ಅನ್ನುವಂಥದ್ದು ನಿತ್ಯ ಸತ್ಯ ಅಂತ ಭಗವಂತನೇ ಹೇಳ್ತಾರೆ. ಹೀಗೆ ಭಗವಂತ ಸಹ ಮಾನುಷಾವತಾರ ಅಂತ ಹೇಳ್ತಾರೆ. ನಾನು ನಿರ್ವಹಿಸುವಾಗ ಬಂದು ಏನ್ ಮಾಡ್ತಾನೆ, ಜಗತ್ತಿನ ಮಾದರಿಗಳು ಭಗವಂತ ಹೇಳ್ತಾನೆ ಮಾನುಷಾವತಾರ ಅಂದ್ರೆ ನಾ ಮನುಷ್ಯ ಇದ್ರಲ್ಲಿ ಬಂದ್ರು ಕೂಡ ನಾನು ಜಗತ್ತಿಗೆ ಮಾದರಿಯಾಗಲು
ಬಯಸ್ತೇನೆ. ಮಾದರಿ ಯಾವಾಗ ಆಗ್ತೇವೆ ನಾವು? ಯಾವಾಗ ನಾವು ಗುರುವನ್ನ ಸ್ವೀಕರಿಸ್ತೇವೆ ಆಗ ನಾವು ಮಾದರಿ ಆಗ್ತೇವೆ ಅನ್ನೋದನ್ನ. ಹೀಗೆ ನಾವು ಜೀವನದ ಗುರಿಯನ್ನು ತಿಳ್ಕೊಳ್ಬಹುದು. ನಾವು ನಮ್ಮ ಜೀವನದ ಅಂತಿಮ ಗುರಿ ಕೇವಲ ನಮ್ಮ ಕಾರ್ಯಗಳನ್ನ ಮಾಡುವಂಥದ್ದು, ಶಕ್ತಿಶಾಲಿ ಆಗುವಂಥದ್ದು ಅಲ್ಲ, ಆದ್ರೆ ಪರಬ್ರಹ್ಮ ಪರಂ ಸತ್ಯವನ್ನ ಇದು ಪಡೆಯಬೇಕು ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಕೊನೆ ಚರಣದಲ್ಲಿ ಇದೆ ಪರಬ್ರಹ್ಮ ಅಂದ್ರೆ ಪರಮ ಸತ್ಯ. ಆ ಪರಮ ಸತ್ಯನ ನಾವು ತಿಳ್ಕೊಳ್ಬೇಕು, ಅದೇ ನಮ್ಮ ಜೀವನದ ಗುರಿ. ಆಧ್ಯಾತ್ಮಿಕ ಅನುಭೂತಿಯನ್ನ ಅನುಭವಿಸುವುದು ಆಗಿದೆ. ಆಧ್ಯಾತ್ಮಿಕ ಅನುಭೂತಿ ಅನುಭವಿಸುವುದು ಅಂದ್ರೆ ನಮ್ಮ ಆತ್ಮದೊಂದಿಗೆ ಪರಮಾತ್ಮನ ಸಂಬಂಧ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು, ಭಗವಂತನನ್ನ ಅರಿಯುವಂಥದ್ದು. ಹೀಗೆ ಇದು ನಮ್ಮ ಪರಮ ಗುರಿಯಾಗಿರ್ಬೇಕು ಅನ್ನೋದನ್ನು ಕೂಡ ಅವ್ರು ಹೇಳ್ಕೊಟ್ರು. ಇದೇ ಒಂದು ಭಗವತ್ ಪ್ರೇಮ ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ಒಟ್ಟಾರೆ 2 ಶ್ಲೋಕಗಳಿಂದ ನಾವು ಈ ಬಾಹ್ಯ ಪೃಥ್ವಿನ ಭೌತಿಕ ವೈಭವ ಎಲ್ಲ ಬಾಹ್ಯವಾಗಿ ನಾವು ಕಾಣ್ತೇವೆ, ಆದ್ರೆ ಒಳಗಡೆ ಇರುವಂತದ್ದೇನು ಆಧ್ಯಾತ್ಮಿಕ ಈ ಒಂದು 25ನೇ ಶ್ಲೋಕದಲ್ಲಿ ಪೃಥ್ವಿ ಮಹಾರಾಜರ ಒಂದು ಆಂತರಿಕ ಆಧ್ಯಾತ್ಮಿಕ ಸಂಪತ್ತನ್ನ ನಾವು ಕಾಣ್ತೇವೆ. ಹಿಂದಿನ ಶ್ಲೋಕಗಳಲ್ಲೆಲ್ಲ ಪೃಥ್ವಿ ಮಹಾರಾಜರ ಒಂದು ಸಂಪತ್ತು ಕುರಿತಾಗಿ ಹೇಳಿದ್ರೆ, ಇಲ್ಲಿ ಆಧ್ಯಾತ್ಮಿಕ ಸಂಪತ್ತು ಎಷ್ಟಿದೆ ಅನ್ನೋದನ್ನ ಹೇಳ್ತಾರೆ ನೋಡಿ. ಒಳಗಡೆ ಇರುವಂತಹ ಸಂಪತ್ತು ಬ್ರಹ್ಮ ಪರಂ ವಿದಂತಿ. ಸೊ ಅದು ಆ ಸಂಪತ್ತು ಇರಬೇಕು ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು. ಮಹಾನ್ ಋಷಿ ಸನತ್ ಕುಮಾರರು ಮಹಾನ್ ಋಷಿ ಆದ್ರೂ ಕೂಡ ಅವರ ಬಳಿ ವಿನಮ್ರವಾಗಿ ಅವರು ಕೇಳ್ಕೊಳ್ತಾರೆ, ಪ್ರಶ್ನಿಸ್ತಾರೆ, ಎಲ್ಲ ತಿಳ್ಕೊಳ್ತಾರೆ. ಹೀಗೆ ಶುದ್ಧ ದಿವ್ಯ ಜ್ಞಾನದ ಪ್ರಾಪ್ತಿ ಅವ್ರಿಗೆ ಆಗುತ್ತೆ. ಇದೇ ಬ್ರಹ್ಮಾನುಭೂತಿ ಅಂತ ಕರೀತಾರೆ. ಬ್ರಹ್ಮನ ಅನುಭೂತಿ, ಆನಂದದ ಸ್ಥಿತಿ ಅಂತ ವರ್ಣಿಸಲಾಗಿದೆ ಇಲ್ಲಿ. ಹೀಗೆ ನಮಗೆ ಸದ್ಗುರುವಿನ ಅವಶ್ಯಕತೆ ಇದೆ. ಭಕ್ತಿಯ ಮನೋಭಾವ ಮತ್ತೆ ಜೀವನದ ಒಂದು ಪರಮ ಗುರಿ, ಈ ಒಂದು ಪರಮ ಸತ್ಯವನ್ನ ಅರ್ಥಕೊಳ್ಬೇಕು ಅನ್ನೋದ್ರ ಕುರಿತಾಗಿ ನಮ್ಗೆ ಇದು ಮಾರ್ಗದರ್ಶನವನ್ನ ನೀಡುತ್ತೆ. ಸರಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕೀ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ಶ್ರೀಲ ಗುರುದೇವ ಕೀ ಜೈ. ಮುಂದಿನ ಶ್ಲೋಕಗಳಲ್ಲಿ ಮಹಾರಾಜರ ಪರಾಕ್ರಮಗಳ ಕುರಿತಾಗಿ ಹೇಳ್ತಾರೆ. ಅದು ರಿಮೈನಿಂಗ್ ಕ್ಲಾಸ್ ಅಲ್ಲಿ ತಗೊಳ್ತಾರೆ. ಹರೇ ಕೃಷ್ಣ. ಧನ್ಯವಾದಗಳು. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದ ನಾಗವೇಣಿ ಮಾತಾಜಿ. ನಾನು ಯಾತ್ರೆಗೆ ಹೋಗಿಲ್ಲ ಮಾತಾಜಿ. ಅಲ್ಲ ಮೊನ್ನೆ ಇರ್ಲಿಲ್ವಲ್ಲ, ಅದಕ್ಕೆ ನಾನು ಎಲ್ಲ ನೀವು ಹೋಗಿದ್ರ ಕುಂಭಕೋಣಂಗೆ ಅನ್ಕೊಂಡೆ. ಮೊನ್ನೆ ಎಲ್ಲಿರ್ಲಿಲ್ಲ ನಾನು. ಅಲ್ಲ ಶ್ಲೋಕ ಕ್ಲಾಸ್ಗಳು ಅವತ್ತು ಮುಗ್ದು ಕ್ಲೋಸ್ ಆದ್ಮೇಲೆ ಮತ್ತೆ ಕನ್ಕ್ಲೂಡ್ ಆಗಿದೆ. ಇಲ್ಲ ಶ್ಲೋಕ ಕ್ಲಾಸ್ಗಳೆಲ್ಲ ಕನ್ಕ್ಲೂಡ್ ಆಗಿದೆ. ಈಗ ನಿಮ್ಗೆ ಹಾಕಿದ್ದಾರೆ ನೋಡಿ ಗ್ರೂಪ್ ಅಲ್ಲಿ. ನೆಕ್ಸ್ಟ್ ವೀಕ್ ಇಂದ ಮಾರ್ಚ್ ಇಂದ ನಿಮ್ಗೆ ಮಾತಾಜಿಗಳು ತಗೊಳ್ತಾರೆ. ಸರಿ, ಅಟೆಂಡ್ ಆಗಿ ಎಲ್ರು. ಸರಿ. ಧನ್ಯವಾದಗಳು.